ಉದಯನ್ನೇ ಬತ್ತೆರು. ಹಾಯ್ ನಮಸ್ತೆ ಉದಯಣ್ಣ. ಲೈಕ್ ಕೊರಿ ಉಳ್ಳಾರ ಉಳ್ಳೆ ಕಿರಣ್ ಬತ್ತೆರು. ಹಾಯ್ ಕಿರಣ್, ರೋಲ್ ನಂಬರ್ 2 ಪ್ರೆಸೆಂಟ್. ಥ್ಯಾಂಕ್ ಯು ಕಿರಣ್, ಲೈವ್ಗೆ ಬಂದದಕ್ಕೆ ಥ್ಯಾಂಕ್ ಯು. ಒನಸಾಂಡೆ ಉದಯಣ್ಣ ದಾದಿ ತಿನ್ಯಾರು ಒನಸುದು ದಾದಿ ಕಚ್ಪು. ಕಿರಣ್ ಒನಸಾಂಡೆ ಐ ಹೇಟ್ ಯು ದಾಹಿಯೇ ದಾದಾಡಿ ಕಿರಣ್ ದಾದಾಡು ಐ ಹೇಟ್ ಯು ಅನ್ನೋದುಲ್ಲಾರು. ವಾಟ್ ಹ್ಯಾಪನ್ ದಾಯಿಯೇ ಮ್ಯೂಟ್ ಲೈವ್ ಅತ್ತಿಯೇ ಕಿರಣ್ ಬತ್ತೆ ಬತ್ತೆ ದಾದಾಡು ಉದಯಣ್ಣ ಒನಸ್ಕೊಂತಾರ ಕಿರಣ್ ಒನಸ್ಕೊಂತಾರ ಲೈವ್ ಮಂತಿನಿ ಕೆತ್ತೆ ಸಂಗೀತಕ್ಕ ಎಂಚ ಉಲ್ಲಾರು ಹುಷಾರಲ್ಲೇ ರಂಜಿತ್ ಒಂದು ಡಿ ಪಿ ಚೇಂಜ್ ಮಾಡ್ದಾರತ್ತೆ ಗೊತ್ತೇ ಜಿಂಕೆ ಕಡು ಉದಯಣ್ಣನ ಲೈವ್ಡು ಯಾನ್ ಕೂಡ ಸರಿ ಅಂದ ತೂಪಿನಿ ರಂಜಿತೇನಾ ಅಂದು ಯಾನ್ ಸೌಖ್ಯ ಸಂಗೀತಕ್ಕ ಪನ್ನೊಂದುಲ್ಲೇರು ಆಣೆ ವನಸ್ ರಂಜಿತ್ ನೀ ಮೇರೆ ಕಿರಣ್ ದಾದಿ ತುಳಿಯಾರ್ನ ಬೆಚ್ಚೊಡುಲ್ಲೇರ ಆದ್ ಕಿರಣ್ ಮಾತೇನಲ್ಲ ಒನಸಾಂಡಕೇನು ಏಲ ಮನಿ ಪೂಜೆ ದಾದ ವಿಷಯ ನಿಂಗೆ ಗೊತ್ತಾಪುಜಿ. ದೀಪ್ ಚೇಂಜ್ ಮಲ್ತೆ ಅಕ್ಕ ದಾನೆ ದೀಪ್ ಚೇಂಜ್ ಮಲ್ತೀನಿ ಕೋಡೆ ಲೈವ್ ಎಂಡ್ ಮಲ್ತಾರೆ ಏಕ್ ಅಯ್ಯೋ ಏಪ ಕೋಡೆ ಬಯ್ಯಗೆ ಕಿರಣ್ ಮಧ್ಯಾಹ್ನಗ ಅಮ್ಮನ ಕಾಲ್ ಬತ್ತಿತ್ತನತ್ತೆ ಬಿರಿಯಾನಿ ಮಲ್ಪರೆ ಬಲ್ಲ ಬೇಗ ಅಂದು ಅಂಚ ಪೋಯಿನತ್ತೆ ಪದ್ರಾಡರೇಕ್ ಎಂಕ್ಲೆಗ್ ಆವೊಡೆ ಎನ್ನ ಪೊಪ್ಪಗ ಆದಾವೊಡು ಪದ್ರಾಡರೇಕ್ ಒನಸ್ಕೊರೊಡರೇಕ್ ಅಂಚ ಪೋಯಿನಿ ಅನ್ಬಕ್ಕ ಎಂಡ್ ಮಲ್ತ್ ಕಾಂಡೆ ಬಯ್ಯಾಡ ಬೊಕ ಬೇಲೆ ಇತ್ತುಂಡಿ ಹಸ್ಬೆಂಡ್ ಬೇಲೆ ಪಾರಿತ್ಂಡ್ ಡ್ಯೂಟಿ ಪಾರಿದ್ ಕಜ್ಜಿ ಪಾವೆರ್ ಇತ್ತುಂಡು ಅಂಚ ಮೀನ್ ಫ್ರೈ ಮಲ್ಪರೆ ಇತ್ತುಂಡು ಅಂಚ. ಉದಯ್ ಗುರುಕುಲೆ ಎಂಚ ಉಳ್ಳಾರ್ ಏಕೇನ್ ಒಂದುಲ್ಲೇರ್ ಮನಸ್ ಆತುಂಡ್ ಅಕ್ಕ ಪನೊಂದುಲ್ಲೇರ್ ಇಂಚಿನ ಡಿಪಿ ಚೇಂಜ್ ಮಲ್ತೀನಿ ಅಕ್ಕ. ಓಕೆ ಅವು ಈರ್ನೆಷ್ಟ ಈರ್ ಚೇಂಜ್ ಮಲ್ಪುನ ಎಂಕ್ ಫಸ್ಟ್ ಗೊತ್ತೇ ಐಜಿ ರಂಜಿತ್ ಅಂಚಾಯಿನ ಅತ್ತೆ ನಮ್ಮ ಏಪಲ ಚೇಂಜ್ ಮಲ್ಪೊಲಿ ಡಿಪಿ ಐಟ್ ದಾಲ ಇಜ್ಜಿ ಬೊಕ್ಕ ಒಂದು ಕ್ಯಾಪಿಟಲ್ ಲೆಟರ್ಲ ಬರೆತಾರತ್ತೆ ಆರ್ ಸ್ಮಾಲ್ ಲೆಟರ್ ಡಿತ್ತಿನತ್ತೆ ಆರ್ ಅಂಚೆ ಎಂಕ್ ಬೇತೆ ಉಲ್ಲ ರಂಜಿತ್ ಆದುಪ್ಪ ನಿನ್ನೆ ಶಾಂತ ಸಿಸ್ ಬಂದ್ರು. ಹಾಯ್ ದುರ್ಗಾ ಸಿಸ್ ಆಂಡೆ ವನಸಾಂಡಿ ದುರ್ಗಾ ಶಾಂತ ಸಿಸ್ ವನಸಾದು ಚೂರ್ ಜೋಕ್ಪೆರಂದ್ ಪೋಯೆ ಬೊಕ್ಕ ಸಪೋರ್ಟ್ ಮಲ್ಪರೆ ಉಂಡತೆ ಮಾತೆರ್ದು ಪೋಯೆ ಒಂಜಿ ಲೈವ್ ಪೋದು ಸಪೋರ್ಟ್ ಮಲ್ತ್ ಬರ್ತೆ. ಬೊಕ್ಕ ವಿಶೇಷ ಸಂಗೀತ ಅವರೇ ಕಿರಣ್ ಕೋಪೊಡು ಕೇನೊಚ್ಚಿ ಕಿರಣ್ ಯಾಕೆ ಕೋಪ ಕಿರಣ್ ನಾನು ರೀಸನ್ ಹೇಳಿದ್ದಲ್ಲವ ಕಿರಣ್ ಅಕ್ಕ ದಾದೆ ಗೊತ್ತಾಂಡೆ ತಂಡದ ಮೊತ್ತ ಅವತರ ಗೊತ್ತುಂಡ ತಂಡದ ಮೊತ್ತ ಕೈ ಕರ್ಕೊತ್ ಇದು ಯಾರು ಟ್ರೋಲ್ ಟ್ರೋಫಿ ಸರ್ ಓಡ್ತಾ ಇದ್ದಾರೆ ಯಾಕೆ ಓಡುದು ಟ್ರೋಲ್ ಟ್ರೋಫಿ ಸಾರಿ ನಿಲ್ಲಿ ಓಡ್ಬೇಡಿ ಮಳೆ ಬಂದು ಜಾರ್ತದೆ ತಾಯಿ ಟ್ರೋಲ್ ಟ್ರೋಫಿ ಸರ್ ಓಡುದು ಯಾಕೆ ಟ್ರೋಲ್ ಅವರು ಓಡುದು ಮಳೆ ಇಲ್ಲ ಅದು ಧೈರ್ಯದಲ್ಲಿ ಓಡುದು ಮಳೆ ಇಲ್ಲ ಅಂತ ಓಡಿ ಮತ್ತೆ ಹಿಂದೆ ಬನ್ನಿ ಹಾಗೆ. ಶಾಂತ ಅವರೇ ನಮಸ್ತೆ, ಹೇಗಿದ್ದೀರಾ ನೀವು? ವೆರಿ ಹಾಯ್, ನಿಮ್ಗೆ ಗುಡ್ ಆಫ್ಟರ್ನೂನ್ ಅಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ ಕಿರಣ್ ಅವರು ಶಾಂತ ಸಿಸ್ಗೆ. ಊಟ ಆಯ್ತಾ ಅಂತ ಕೇಳ್ತಾ ಇದ್ರೆ ಆಯ್ತು ಟ್ರೋಲ್ ಅವರೇ, ಊಟ ಆಗಿದೆ ನಂದು. ನಮ್ಗೆ ಇವತ್ತು ವೆಜ್ ದಾಲ್ ರೈಸ್, ಮತ್ತೆ ಎಂತ ಮಾಡ್ಲಿಲ್ಲ ನಾನು ಬತ್ತು ಪೋಯಿನಿ ಅವೇ ಯಾನ್ ಲೆತ್ತೆ ಉದಯಣ್ಣ ಊಟ ಆಯ್ತಾ ಒಣಸ ಆಯ್ತಾ ಅಂದ್ ಲೆತ್ತೆ ಉದಯಣ್ಣ ಇಚ್ಚಿರು ರಂಜಿತ್ ಬ್ರೋ ನಮಸ್ತೆ, ಹೇಗಿದ್ದೀರಾ ನೀವು? ವೆರಿ ಹಾಯ್, ನಿಮಗೆ ಗುಡ್ ಆಫ್ಟರ್ನೂನ್ ಅಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಆಂಡೆ ವನಸ್ ಕಿರಣ್ ಬ್ರೋ ದಾದೆ ಕಜಿಪು ಕೇನೊಂದು ಆರು ಕಿರಣ್ ಬ್ರೋ ಕೋಪಡುಲ್ಲ ಇತ್ತ ಮನಿ ಪುಜೆರೆ ಅಂಡ ನಾನು ಒನಸಾಂಡಕೆಂಡಲ ಇಜ್ಜಿ ಕಜಿಪ್ದಾದ ಕೆಂಡಲ ಇಜ್ಜಿ
ರಂಜಿತ್ ಬ್ರದರ್ ಬಂದು ಉದಯ್ ಪೂಜಾರಿ ಬೊಕ ದಾಯಿಗ್ ಸಿಸ್ ಅವ್ವೆ ಯಾನ್ ಕೋಡೆ ಯಾರು ಬನ್ನಗ ಲೈವ್ ಎಂಡ್ ಮಲ್ತಿನ ಐಕಿಯೆ ಶಾಂತ ಸಿಸ್ ಎಂಚೂರು ಬೇಲೆ ಇತ್ತನ ಅಂಚಾರೆ ಬೇಜಾರ್ ದಾಯಿಗ್ ಸಿಸ್ ಪನೊಂದುಲ್ಲೆ ಶಾಂತ ಸಿಸ್ ದಾದೆ ಕಜಿಪ್ಪಿಯೆ ಅದ ಎನ್ನಕ್ ಸ್ಪೆಷಲ್ ದಾದೆ ರಂಜಿತ್ ದಾದೆ ಕಜಿಪ್ಪು ಅಲೆ ಮೇರ್ ಬತ್ತೆರ್ ಹೇಮಂತ್ ಬತ್ತೆರ್ ಚಾಂಡ್ ಅಕ್ಕ ಚಾಂಡ್ ಒನಸ್ಲಾಂಡ್ ಚಾಲಾಂಡ್ ಮಲ್ತ್ ದೀತೆ ಚಾ ಪರೋಡ್ ನನ ದಾಲ್ ರೈಸ್ ಸೇಮ ನಮಕ್ ರಡ್ಡ್ ಜನಕ್ಲ ದಾಲ್ ರೈಸ್ ಮಧ್ಯಾಹ್ನಗ ಆಪುನೆಂಚ ಅಂದ ಉದಯ್ ಪೂಜೆಗ್ ಕೋರಿ ಉದಯಣ್ಣ ಕೋರಿಲ ಮಟನ್ನ ಅತಿ ಉದಯಣ್ಣ ಒನಸ್ ಆಂಡ್ ಪನ್ನೆ ಶಾಂತ ಸಿಸ್ ಆಂಡ್‌ಗೆ ಯಾರ್ನ ಈರ್ ಪಂಚ್ ಕಿರಣ್ ಹೇಮಂತ್ ಈರ ಒನಸ್ ಆಂಡೆ ಪನ್ನೆ ದಾದಿ ಸ್ಪೆಷಲ್ ಪನ್ನೆ ಹೇಮಂತ್ ರಂಜಿತ್ ಪೋಯೆರಾಂದ್ ಶಾಂತ ಸಿಸ್ ತೆಲ್ತೊಂದುಲ್ಲೆರ್ ಉದಯ್ ಪೂಜಾರಿ ಹಾ ಪನೊಂದುಲ್ಲೆರ್ ಹಾ ಮೀನ್ ಅಲೆ ಮೇರೆಗ್ ಮೀನ್ ಗೆನಿ ತೂಲೆ ದಾದಿ ಮೀನಿಯೆ ಹೇಮಂತ್ ಎಂಚಿನಿ ಸೋಮರ ಮೀನ್ ತಿಂದ್ರೆ ಇಲ್ಲಲ್ಲ ಹಾಗೆ ದಾಲ್ ರೈಸ್ ಚಾ ಪತ್ತೊಂದು ಬರ್ಪ 5 ನಿಮಿಷ ಬಲೆ ಮಸ್ತ್ ಜನ ಉಲ್ಲೆರ್ ಆ ಒರ್ಮ ಜನಕ್ ಲೋಟ ಇಪ್ಪಡ್ ಪತೊನ್ನೆ ಇರೆನ್ ಸೇರ್ದ್ ಒರ್ಮ ಜನ ಅತ್ ಇರೆನ್ ಸೇರ್ದ್ 10 ಜನ ಅವೆ ದಾಯಿಗ್ ಕೋಪ ಕಿರಣ್ ಬ್ರೋ ಪನ್ನೆ ಕೇಳ್ನೆ ಶಾಂತ ಸಿಸ್ ದಾಯಗ್ ಕೋಪನ್ ಪ್ರೀತಿ ಅಕ್ಕನ ಲೈವ್ ಇತ್ತೆರ್ ಅತ್ತ ಅಂದ್ ಪ್ರೀತಿ ಅಕ್ಕನ ಲೈವ್ ಡ್ ಇತ್ತ ಎಂಕುಲು ಈರ್ಲ ಇತ್ತರತೆ ಹೇಮಂತ್ ಇತ್ತ ಎಂಕುಲು ಓ ಹೇಮಂತ್‌ಗ್ ಪಾರಿವಾಳ ತಿಕ್ಕುದುಂಡು ಒಲ್ತಿಯೇ ಹೇಮಂತ್ ಪಾರಿವಾಳ ಪ್ರೀತಿ ಅಕ್ಕನ ಲೈವ್ ಡ್ ತಿಕ್ಕಿನಿನ ಪಾರಿವಾಳ ಬಾರಿ ಉದೆಟುಲ್ಲೆರ್ ಪಾರಿವಾಳ ಪಾರಾವುದು ಟುಕ್ 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 ಕಬೂತರ್ ಜಾ 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 ಕಬೂತರ್ ಜಾ ಈರ್ನ ಮನಸ ಆಂಡ ಕೇಳ್ನೆ ಶಾಂತ ಸಿಸ್ ಎಂಡಕ್ಕೆ ಎನ್ನ ಈತ್ ಎಂಡಕ್ಕೆ ಎನ್ನ ಮನಸ್ ಆಂಡ್ ಕಿರಣ್ ಈರ್ ಕೇನ್ನತೆ ಯಾನ್ ಉತ್ತರ ಕೊರ್ಪೆ ಕೋಪಡ್ ಒಂಜಿ ಉತ್ತರ ಕೊರ್ಪಿ ಯಾನ್ ಖುಷಿಟ್ ಉತ್ತರ ಕೊರ್ಪಿ ಎನ್ನ ಮನಸ್ ಆಂಡ್ ದಾಲ್ ರೈಸ್ ಮೋಸ ದಾದೆ ಮೋಸ ಏನೇ ಮೋಸ ಆಂಡಿ ಪಾರಿವಾಳ ದಾದಾಂಡ್ ಕೇಂಡೆ ಬ್ರೋ ಪನೊಂದುಲ್ಲೆರ್ ಕುಡೊರ ಕೇಳ್ನೆ ಶಾಂತ ಸಿಸ್ ಯಾನ್ ಪನ್ಪೆ ಕುಡಾರ ಎನ್ನ ಮನಸ್ ಆಂಡ್ ದಾಲ್ ರೈಸ್ ಆರ್ ಪನೊಂದಿಜ್ಜೆರತೆ ಕಿರಣ್ ನಂಬರ್ ಮಂತೆರ್ ಎರೆನ್ ನಂಬರ್ ಮಂತಿನಿಯೆ ಒನಸ್ ಆಂಡೆ ಸಿಸ್ कबूतर जा 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 कबूतर जा मैंने प्यार की पहली चिट्ठी साजन को दिया कबूतर जा 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 कबूतर जा ಆರ್ನ ಹೆಲ್ತ್ ಎಂಚ ಉಂಡುಗೆ ಶಾಂತ ಸಿಸ್ ಎನ್ನ ಹೆಲ್ತಾ ಯಾನ್ ಇತ್ತೆ ಹುಷಾರಿಲ್ಲೆ ಕಡೆ ತರೆಬೇನೆ ಒಂಚೂರು ಇತ್ತುಂಡು ಇತ್ತೆ ಒಂಚೂರು ಸರಿಯಾಯ ಚೂರು ದಾದಾಂಡ್ ಹೆಲ್ತ್‌ಗ್ ದಾದಾಂಡ ಎಂಕ್ ಗೊತ್ತು ಎಂಕ್ ಎಕ್ಕಡೆ ತರೆಬೇನೆ ಇತ್ತುಂಡು ಯಾನ್ ಒಂಜಿ ಲೈವ್ ಪಂಡೆ ಎಂಕ್ ತರೆಬೇನೆ ಅಂದ್ ಚೂರು ಜೆತ್ತೆ ಪಗ ಸರಿ ಆಂಡ್ ಬೊಕ ಗೊತ್ತುಜಿ ಎಂಕ್ ದಾದಾಂದ್ ಇರೆನ ಲೈವ್ ಬರ್ಪುಜೆರ ಪಾರಿವಾಳ ಇಚ್ಚಪ್ಪ ಎನ್ನ ಲೈವ್ ಪಾರಿವಾಳ ಇದ ಮುಟ ಎಂಟ್ರಿ ಆತುಜಿ ನನಲ ಪಾರಿವಾಳ ಎಂಟ್ರಿ ಆತುಜಿ ಪಾರಿವಾಳ ಎಂಟ್ರಿ ಆವೊಡು ನನ ಆತುಜಿ ದ ಮುಟ ಕಪ್ಪು ಅಕ್ಕ ಪಂಡೇರ್ ಪನೊಂದುಲ್ಲೆರ್ ನಂಬರಾ ಒವು ನಂಬರ್ ಸರಿ ಇಜ್ಜಿ ನಂಬರ್ ಹೇಮಂತ್ ದಾದ ಗೊತ್ತುಂಡೆ ನೆಟ್ ಈ ವೈಟ್ ಡ್ ಪೂರ ನಂಬರ್ ಕೊರ್ರೆ ಎಜ್ಜಿ ಏರೆಗ್ಲ ಅಂಚ ಏರ್ಲ ಕೊರ್ಪುಜೆರ್ ನಂಬರ್ ಅವು ರೂಲ್ಸ್ ನೆತ್ತ ಎರೆಗ್ಲ ನಂಬರ್ ಕೊರ್ರೆ ಎಜ್ಜಿಂದ್ ಓಲರ್ ಕಿರಣ್ ಬ್ರೋ ಪೋಯೆರ ಆಂದಿಯೆ ಕೋಪಡ್ ಪೋಯಿನಾಂದಾರು ಕಿರಣ್ ದಾನೆ ಕೋಪಯೇ ಯಾನ್ ಆರ್ ಬನ್ನಗೆನೆ ಲೈವ್ ಎಂಡ್ ಮಲ್ತಿನಿ ಅಂಚ ಆಯಿನ ಪಂಡ ಮಸ್ತ್ ಪೂರ ತಿರ್ತತೆ ಲೈವ್ ಡ್ ಯಾನ್ ಏಪಲ ಒಂಜಿ ಗಂಟೆ ಕೋಡೆ ಒಂಜರೆ ಗಂಟೆ ಆತುಂಡು ಕಪ್ಪ ಕೊಡೆ ಓಲರ್ ಕಿರಣ್ ಬ್ರೋ ಪನೊಂದುಲ್ಲೆರ್ ಓಲರ್ ಕಿರಣ್ ಇಜ್ಜಿ ಬಕ್ಕ ನಮ್ಮ ಅರೆಗ್ ಪನಿಶ್ಮೆಂಟ್ ಶಾಂತ ಸಿಸ್ ಈರ್ ಬೇಜಾರ್ ಮಲ್ಪುಜಿ ಇತ್ತೆ ಎಂಕ್ ಪನಿಶ್ಮೆಂಟಾ ಏಪ ಮುಗಿಯುಡು ಪನಿಶ್ಮೆಂಟ್ ಏಪ ಮುಗಿಯರೆ ಆವು ಇತ್ತೆ ಯಾನಿತ್ತೆ ಪನಿಶ್ಮೆಂಟ್ ತೂಲೆನ ಮಾರ್ರೆ ಯಾನ್ಲ ಒಂಜಿ ಪನಿಶ್ಮೆಂಟ್ ದೆತೊಲ್ಲ ಕಾಯತ ಮಾರ್ರೆ ಯಾನ್ ಪೋಪುನು ದಾಯೆ ಪೋಪುನು ದಾದಾಂಡ್ ಹೇಮಂತ್ ದಾದಾಂಡ್ ದಾಯೆ ಪೋಪುನು
ನಂಬರ್ ಸರಿ ಇಜ್ಜಾ? ರಂಜಿತ್ಲ ಪೋಯಿರು, ರಂಜಿತ್ ಪೋಯಿರತ್ತೆ. ಯಾನ್ ಗೋಪ್ನು ಇರೆಡ ಪಾತೆರ್ವೆ ಶಾಂತ ಸಿಸ್, ಶಾಂತ ಸಿಸ್ಲ ಪಾತಿರ್ರು ಗೆಂಡ ಕೋಪಗೆ. ಓ ದೇವಾ, ಯಾಕೆ ಈ ಶಿಕ್ಷೆ? ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ. ಯಾನ್ ಉಲ್ಲೆ ಬಕ್ಕೆ ಎಂಚಿನೆ ಕೂಡ ಪೋಪೆ ಪೋಪುನ್ ಪೋಪುನ್ ಪನ್ಪುನು ಉಲ್ಲಾರಾ. ಸರಿ ಸರಿ ಆಂಡೆ ಬೇಲೆ ಆಂಡೆ. ಮುಸಕ್ಕೆ ಕೈ ಮುಗಿಬೇಕಾ, ಪ್ರೀತಿಯೇ ಹೋದರೂ ಇರಬೇಕಾ, ಯಾರಿಗೆ ಬೇಕು ಈ ಲೋಕ. ದಾದ ಮಲ್ತೊಂದುಲ್ಲರ ಕಿರಣ್ ಬ್ರೋ, ಕೇಳ್ನಿ ಕೇಳ್ನಿ ಶಾಂತ ಸಿಸ್, ದಾದ ಮಲ್ತೊಂದುಲ್ಲರ ಕಿರಣ್ ಬ್ರೋ, ಯಾನ್ನ ಕೇನೊಂದುಲ್ಲೆ ದಾದ ಮಲ್ತೊಂದುಲ್ಲರ ಕಿರಣ್ ಬ್ರೋ, ಪಲ್ಲೆ ಕಿರಣ್ ದಾದ ಮಲ್ತೊಂದುಲ್ಲರ ಬರ್ಕುಲ್ಲೆ ಅಂದೆ ಬರ್ಕುಲರೆ. ಓಕೆ ಓಕೆ, ವರ್ಕ್ ಮಲ್ಪ್ಲೆ ಎಂಕಲ್ಡ ಪಾತೆರ್ಲೆ ಸಪೋರ್ಟ್ ಮಲ್ಪ್ಲೆ. ಬೊಕ ಆರ್ ಉದಯಣ್ಣೆ ಚಾಪತ್ತೊಂದು ಬರ್ಬೆ ಬರ್ಪೆ ಬಂದು ಪೋತಿನಾರ ಪತ್ತೆನೆಜಿ ಉದಯಣ್ಣನ. ಲೈವ್ ಓನರ್ನ ಗುರ್ತ ಇಜ್ಜಿ ಎಂಕ್ ಶಾಂತ ಓದಿ ಅವ್ರ ಅಡೆಮುಟ ಬತ್ತನ ಮಾರ ಲೈವ್ ಓನರ್ನ ಗುರ್ತನೆ ಇಜ್ಜಿ ಅಶ ದಾದಿ ಕಿರಣ್ ಏತ್ ಮಲ್ಲ ಪನಿಷ್ಮೆಂಟ್ ಅವು ಅವು ಪನಿಷ್ಮೆಂಟ್ ಬೊಚ್ಚ ಅಂಗಿ. ದಾಯಗ್ ಪಾಪ ಪಾಪ ಅರ್ಬತ್ರಾನ್ ಯಾನ್ ಪಾಪಯೇ ಯಾನ್ ಪಾಪ ತೋರಿ ಶಾಂತ ಸಿಸ್ ಪಂಜೆರ ಯಾನ್ ದಾಲ ಮಲ್ಲ ಯಾನ್ ಪಾಪ. ಪಾಪದ ಪುಣ್ಯ ಯಾನ್ ಗೊತ್ತುಂಡೆ. ಯಾಕೋ ಈಗಾಯ್ತು ನಾನು ಕಾಣೆನು. ಉದಯನ್ನೆ ಚಾ ಒಂಜಿ ಲೋಟೆ ಚಾ ಪತ್ತೊಂದು ಬತ್ತೀನಿ ಉದಯನ್ನೆ ಗಾದಿ ಉದಯನ 10 ಜನ ಇತ್ತೀರ್ ಚಾ ಕಾತಿ ಕಾತಿ ಪೋಯಿರ್ 4 ಜನ ಆಯೆ ಆರ್ ಒಂಜಿ ಲೋಟ ಎಂಕೋಸ್ಕರ ಚಾ ಕಂತಿನ ಉದಯನ್ನೆ ಒಂಜಿ ಲೋಟ ಚಾ ಪತ್ತೊಂದು ಬತ್ತೀನಿ. ಬತ್ತುಂಡಿಗೆ ಚಾ ಪರ್ಲಿ ಪರ್ಲಿ ಪರ್ಕ ಪರ್ಕ ಕೊರ್ಲಿ. ಈ ಪಾರಿವಾಳ ಏರು ಹೇಮಂತ್ ಪಾರಿವಾಳ ಏರು ನಿಂಗೆ ಗೊತ್ತುಜ್ಜಿ ಹೇಮಂತ್ ಎನ್ನ ಲೈವ್ಗ್ ಬೈಜ್ಜಿ ಪಾರಿವಾಳದ ಮುಟಲ ಅರೆಗ್ ಪಾಪ ಪನೊರ್ಚಿ ಈರ್ ಪಾಪ ಅವೇ ಶಾಂತಸಿ ಸೋ ದೇವರೇ ಶಾಂತಸಿ ಈರ್ ಪಾಪಗೆ ಯಾನ್ ಜೋರಿಗೆ ಅಂಚ ಪುದರ್ ಪಾರಿವಾಳ ಅನ್ನಂದು ಪುದರ್ ಪಾರಿವಾಳದ ಪುದರ್ ಅಂದಂದು. ಡಿಜಿ ಗೌಡ ದಿವ್ಯಾ ಲಾಕ್ಸ್ ಅವ್ರು ಬಂದ್ರು ಸೂಪರ್ ಅಂದ್ರೆ ಸೂಪರ್ ಥ್ಯಾಂಕ್ ಯು. ಹಾಯ್ ಸಿಸ್ ಅಂತ ಹೇಳ್ತಿದ್ರೆ ಗೀತಾ ಸಿಸ್. ಗೀತಾ ಸಿಸ್ ಕಾಫಿ ಆಯ್ತಾ ನಿಮ್ದು? ಯೋ ಗೀತಾ ಸಿಸ್ ಉದಯ ಪೂಜೆ ದಾದ ಒಪ್ಪುದೇರ ಗೈತೊಟ್ಟಿಗೂ ಸ್ನಾಕ್ಸ್ ಉಂಡು ಮಾರ್ರೆ ಮುಂದಾದ ಆಮ್ಲೆಟಾ ಬ್ರೆಡ್ ಆಮ್ಲೆಟಾ ಕಾಫಿ ಆಯ್ತಾ ಸಿಸ್ ನೋಡಿ. ಗೀತಾ ಸಿಸ್ ನಿಮ್ದು ಮೇಲೆ ಉದಯ್ ಪೂಜಾರಿ ಅವರು ಕಾಫಿ ಕೊಡ್ತಾ ಇದ್ದಾರೆ ಒಂದು ತಗೊಳ್ಳಿ ಆಯ್ತಾ. ನನ್ನ ಲೆಕ್ಕದಲ್ಲಿ ಕೊಡುದವರು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಡಿಜಿ ಗೌಡ ಹೌದು ಡಿಜಿ ಗೌಡ ಇದ್ದಾರೆ ಅವರಿಗೆ ಡಿಜಿ ಗೌಡ ದಿವ್ಯಾ ಅವರಿದ್ದಾರೆ ಅವರಿಗೆ ಸಪೋರ್ಟ್ ಮಾಡಿ ಅವರ ವಿಡಿಯೋಗೆ ಕಮೆಂಟ್ ಮಾಡಿ ಅವರಿಗೆ ಗಿಫ್ಟ್ ಕೊಡಿ ಆಯ್ತಾ ಯಾರೆಲ್ಲ ಇದ್ದೀರಾ. ಕಿರಣ್ ಬ್ರೋ ಚಾ ಆಂಡೆ ಕಿರಣ್ ಚಾ ದೆಪ್ಪುಲಿ ಒಂಜಿ ಒಂಜಿ ಚಾ ದೆಪ್ಪುಲಿ ಶಾಂತ ಸಿಸ್ ಈರೊಂಜಿ ಚಾ ದೆಪ್ಪುಲಿ ಒಂದು ಚಾ ದಿವ್ಯ ಸಿಸ್ ತೆಗೀರಿ ಆಯ್ತಾ ಉದಯನ ತಂದಿದ್ದಾರೆ ಮತ್ತೆ ಒಂದು ನನ್ಗೆ ಮತ್ತೆ ಉಳಿದದ್ದಕ್ಕೆ ವಾಪಸ್ ಕೊಂಡೋಗ್ಲಿ ಅವರು. ಹಾಯ್ ಗೀತಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ಉದಯ್ ಪೂಜಾರಿ. ಶಾಂತ ಅವರೇ ಗಿಫ್ಟ್ ರಿಟರ್ನ್ ಮಾಡಿ ಅಂತ ಹೇಳಿದೆ ಶಾಂತ ಸಿಸ್ ಮೇರೆ ದಿವ್ಯ ಸಿಸ್ಸಿರೆ ಗಿಫ್ಟ್ ಕೊಡ್ತೇರ್ಗೆ ರಿಟರ್ನ್ ಮಾಡ್ಪ್ಲೆ ಅವೇ ಸ್ಯಾಂಡ್ವಿಚ್ ಅವು ಮಲ್ಲೆ ಲಾಪುನಿ ಬ್ರೆಡ್ ಆಮ್ಲೆಟ್ ಲಾಪುನಿ ಸ್ಯಾಂಡ್ವಿಚ್ ಬ್ರೆಡ್ ಆಮ್ಲೆಟ್ ಬೊಚ್ಚಿ ಬೊಚ್ಚಿ ಆ ಸ್ಯಾಂಡ್ವಿಚ್ ಅವು ಇದು ವೆಜ್ ಅತೆ. ಉದಯ್ ಅವರೇ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ದಿವ್ಯ ಸಿಸ್.
ಉದಯಣ್ಣ ದಿವ್ಯ ಸಿಸಿಗೊಂದು ಗಿಫ್ಟ್ ಕೊಡುಗೆ. ಹೇಮಂತ್ ಅವರೇ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ರೆ ಹೇಮಂತ್ ಮೇರೆ ದಿವ್ಯ ಮೂಲು ಡಿಜಿ ಗೌಡ ದಿವ್ಯ ಅರೆಗೊಂದು ಗಿಫ್ಟ್ ಕೊಡ್ಲಿ ಪಂಡ ಸಬ್ ಮನ್ಪ್ಲೇರೆಗ್ ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿ ಥ್ಯಾಂಕ್ ಕಾಫಿ ಟೀ ಪರ್ಪುಜಿ ಶಾಂತ ಸಿಸ್ ರಾಘವೇಂದ್ರ ಮಾಲ್ಟ್ ಓ ಅವ್ ನೆನೆಪಿಜ್ಜಿ ಕಿರಣ್ ಇರೇ ಮಾಲ್ಟ್ ಅಂದ್ ಉದಯಣ್ಣ ಅರೆಗ್ ಮಾಲ್ಟ್ ಗೆ ಮಾರ್ರೆ ಎಂಕ್ ನೆನೆಪಿಜ್ಜಿ ಪಂಡ್ರೆ ನಾನೇ ಪಲ ಕನ್ಪಡ ಮಾಲ್ಟ್ ಕನ್ನೆವೆ ಕಿರಣ್ ಎಂಕ್ ಗೊತ್ತಿಜ್ಜಿ ಪನಂದಲೇರ್ ಓ ಅದು ದಿವ್ಯ ಸಿಸ್ ಹೇಮಂತ್ ಅವರಿಗೆ ಗಿಫ್ಟ್ ಕೊಡ್ಲಿಕ್ಕೆ ಅವರಿಗೆ ಗೊತ್ತಾಗುದಿಲ್ಲ ಅಂತ ಆಯ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹೂ ಪನೊಂದುಲ್ಲೇರು ದಾದ ಅಂತ ಶಾಂತ ಸಿಸ್ ಇಲ್ಲ ಶಾಪರ್ ಪೂಜಾರ ಪನಿಷ್ಮೆಂಟ್ ಏತ್ ಗಂಟೆ ಬಿಟ್ಟ ಗೊತ್ತಿಜ್ಜಿ ಮಾರ್ರೆ ಪನಿಷ್ಮೆಂಟ್ ಏತ್ ಗಂಟೆ ಬಿಟ್ಟ ಪನಿಷ್ಮೆಂಟ್ ಕಿರಣ್ ಗೀತಾ ಲೈಫ್ ಸ್ಟೈಲ್ ಸೂಪರ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಗೀತಾ ಸಿಸ್ ಥ್ಯಾಂಕ್ ಯು ಸೂಪರ್ ಅಂದ್ರೆ ಥ್ಯಾಂಕ್ ಯು ಗೀತಾ ಸಿಸ್ ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಗೀತಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದವರ ಹೈಡಲ್ಲಿ ಇರ್ಬೇಡಿ ಲೈಕ್ ಕೊಡಿ ಆಯ್ತಾ ಶಾಂತ ಸಿಸ್ ಡನ್ ಅಂತ ಹೇಳ್ತಾ ಇದ್ದಾರೆ ಓಕೆ ಕಿರಣ್ ಉಳ್ಳಾರ ಪೋಯರೆ ಕಿರಣ್ ಪನಿಷ್ಮೆಂಟ್ ಕೊಡ್ದು ಪೋಯಿನಿ ಮಾರ್ರೆ ನಾನು ಏತ್ ಗಂಟೆ ಉಂಟು ಪನಿಷ್ಮೆಂಟ್ ಓ ದೇವಾ ಪನಗುಲ್ಲೇರು ಅಂದಿ ಶಾಂತ ಸಿಸ್ ಪನಿಷ್ಮೆಂಟ್ ಎಂಕ್ ಉಳ್ಳೇರು ಪನಗುಲ್ ಉಳ್ಳೇರಾ ಇದ್ದೆ ಪನಿಷ್ಮೆಂಟ್ ದೆಪ್ಪೊಡತ ಮಾರೆ ಪನಿಷ್ಮೆಂಟ್ ರಾಜ್ಯ ಅವಡತ ಹೇಮಂತ್ ಅಂಗಡಿ ಜನ ಬತ್ತಿರ ಓಕೆ ಜನಗ್ಲೆ ಕೊರ್ಲಿ ಜನಗ್ಲೆ ದಾದ ಕೊರ್ಲೆ ಹೇಮಂತ್ ಓಕೆ ಮೂಜಿ ದಿನಗೆ ಪನಿಷ್ಮೆಂಟ್ ಒಪ್ಪ ದೇವರೇ ಮೂಜಿ ದಿನ ಪನಿಷ್ಮೆಂಟ್ ರಾಧೆ ಶಾಂತ ಸಿಸ್ ಮೂಜಿ ದಿನ ತಾತಗೆ ಮೂಜಿ ದಿನ ಪನಿಷ್ಮೆಂಟ್ ಬೇಡವ ಕಿರಣ್ ಸ್ಕಿಪ್ ಅನ್ನೆ ಶಾಂತ ದಾಯಿ ಸ್ಕಿಪ್ ಕೂಡ ಜಾಸ್ತಿ ದಿನ ಬೋಪುಡ ಇರೆ ಕತ್ತೇರ್ನ ಸಿಸ್ ಅಂದಿ ಇರೆ ಕತ್ತೇರ್ನ ಇರೆ ಒಂಜಿ ಪೊಟ್ಟಿರೆ ಉಂಡು ಇರೆ ಕತ್ತೇರ್ನ ಶಬ್ದ ಕೇಂಡತೆ ಒಂಜಿ ತಿನ್ನು ಕನ್ಪಿನ್ ಹೋದು ಅಟ್ಟರೆ ಟೈಮ್ ಇಜ್ಜಿ ಲೈವ್ ಪೋದು ಲೈವ್ ಸಪೋರ್ಟ್ ಮಂತ್ ಬಂದಾಗ ಕಟ್ಟಿಲಕನೆ ಅನ್ ಬೀಡಿ ಕಾಂಡೆ ಮತ್ತೆ ಲೈವ್ ಕುಲ್ದು ಕಟ್ಟಿನ್ ಬೀಡಿ ಕಾಂಡೆ ಕಟ್ಟಿದ್ ಕೊರ್ನಿಯೆ ಬೀಡಿ ಆಜಿ ಕಟ್ಟಿ ಆತಿ ಎಲ್ಲಿಪೊಚ್ಚವೆ ಶಾಂತ ಸಿಸ್ ಆಜಿ ಕಟ್ಟಿ ಬೀಡಿ ಕಟ್ಟೆ ಬನ್ನಿ ನಾಲೆಜಿ ಕನ್ಪಿನ್ ಒಂಜಿ ತಿನ್ನು ಖಾಲಿ ಡಿಜಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ದಾದಿ ಕಿರಣ್ ಅಂಚ ಮನ್ಪುನು ದಾದ ಬಂಡಿ ಕೂಡ ಮಾರ್ರೆ ಸ್ಕಿಪ್ ಅನ್ನೆ ಅಯ್ಯೋ ಕೇನುಂಡೆ ಸಿಸ್ ಕೇನುಂಡೆ ನನ್ ಕೇನುಂಡೆ ಅವು ಶಬ್ದ ಬರ್ಪುನದೆ ಕತ್ತೆ ಅಂತ ಡಿಜೆ ಗೌಡ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬೀಡಿ ಕಟ್ಟುವಾರ ಬೀಡಿ ಕಟ್ಟುವೆ ಏನ ಅಮ್ಮ ಕಟ್ಟೊಂದು ಇತ್ತೇರು ಅಮ್ಮಗ ಬೇರೆ ಬೇನೆ ಹಾಕೊಂಡು ಬಂದು ಬಕ್ಕ ಹೆಂಗ್ ಕಟ್ಟೆರೆ ಗೊತ್ತುಂಡು ಶಾಲೆ ಪೋನಾಗ ಅಮ್ಮನೊಟ್ಟು ಕಟ್ಟಿತ್ತೆ ಅವಾಗ ಪೂರ ಬಂಗತೆ ಮಸ್ತ್ ಅಂಚ ಅಮ್ಮನೊಟ್ಟು ಕೊಂಚ ಕಟ್ಟೊಂದಿತ್ತೆ ಕಲ್ತೊಂದಿತ್ತೆ ಅಂಚ ಗೊತ್ತುಂಡು ಹೆಂಗ್ ಕಟ್ಟೆರೆ ಬೀಡಿ ಅಂಚೆ ಇತ್ತೆ ಎನ್ನ ಪುದರ್ ಅಮ್ಮಗ ಪೆನ್ಷನ್ ಬರ್ಪುಳು ಎನ್ನ ಪುದರ್ದ ಬೀಡಿ ಅಮ್ಮ ಎದಕೊಂಡು ಮಾಡ್ತೇವೆ 10 ವರ್ಷ ಅಂಡ್ ಪಾಸ್ಬುಕ್ ಅಂಚ ಬೀಡಿದ ಕಮ್ಮಿದ ಪಂಡೆ ಇತ್ತೆ ಬುಡೊಚ್ಚಿ ಬೀಡಿ ಒಂಜಿ 2 ವರ್ಷ ಅನ್ನಲ್ಲ ಕಟ್ಟೋಡು ಬಂಡೇರು ಐಕ್ ಒಂತೆಂತೆ ಕಟ್ಟುಂಡು ನಾನು ಒಂತೆಂತೆ ದಾಲ ಹಾಕುದು ಒಂತೆಂತೆ ಕಟ್ಟುಂಡು ಒಂದಿನ ಕೊಂಜಿ ತಿಂದ ಕಂತು ಕಟ್ಟುಂಡು ಎಂಕ್ಲೆ ಹೆಚ್ಚ ಕುಳುಂಡೆ ಬೇರೆ ಬೇನಪ್ಪು ಆತಾಂಡಲ ಕಟ್ಟುವರತೆ ಸಿಸ್ ಮಾತ ಬೇಲೆ ಮಲ್ತು ಬೊಕ್ಕ ಇತ್ತು ಆಪುಂಡು ಸಿಸ್ ಅಂದಂದು ಮಾತ ಬೇಲೆ ಅನಗ ಆಪುಂಡು ಬೊಕ್ಕ ಚೂರು ಬೀಡಿ ಕಟ್ಟೆ ಕುಲು ಬೊಕ್ಕ ಇತ್ತೆ ಜೋಕುಲು ನನ್ನ ಜೋಕು ಒರಿಯೆ ಬತ್ತೆ ಒರಿಯಾಗ ಒಂದು ಹಾರ್ಲಿಕ್ಸ್ ಮಲ್ತು ಕೊರಿಯೆ ಬೊಚ್ಚಿ ಬಂಡಿ ಬಂಜಿ ಬೇನೆ ಹಾಕೊಂಡೆ ಅಂಚೆ ಕುಲೊಂದೆವ್ರು ಕುಡೋರಿಯೆ ಬರಲಿ ಒಂಜಿ 5 ಗಂಟೆ ಬರ್ಪೆ
6 days ಆವು ಮೆಸೇಜ್ ತೋಜಿಂದ ಪನ್ನೆ ಶಾಂತ ಒಬ್ಬದಿವರೆ 6 days ಹಾಪುನ ಮಾರ್ರೆ ಆತ ದಿನ ಕೋಪನ ಮಾರ್ರೆ ಎಂಚಿನ ಮಾರ್ರೆ ಕಿರಣ್ ರಾಜಿ ಒಳ್ಳೆಯವರು ಬಂದ ಹಾಯ್ ಅಕ್ಕ ಹಾಯ್ ಪನಂದ ಹಾಯ್ ರಾಜಿ ಅವರೇ ತಿನ್ನಾರ ಅಕ್ಕ ಓ ನೀವು ಇದುವಾ ನನ್ಗೆ ಅದು ಬರುದಿಲ್ಲ ನಿಮ್ಮ ಭಾಷೆ ತಿಂದಾಗಿದೆ ಎಲ್ಲ ಚಾ ಕುಡಿದಾಯ್ತು ఉదయ్ అన్న ఇప్పుడు మీరు 8 లైక్ చేశాను అక్క థ్యాంక్ యూ రాజీ ಅವರೇ ಥ್ಯಾಂಕ್ ಯು ಸೋ ಮಚ್ ಹತ್ತು ದಿನ ಬೊಡ್ಚಿ ಕಿರಣ್ ಬ್ರೋ ಪಾಪ ಅವು ಯಾತ ದಿನ ಬೊಡ್ಚಿ ಪಿನ್ ಮೈ ಚಾನಲ್ ಓಕೆ ಪಿನ್ ಮಾಡ್ತೇನೆ ಭುಜಂಗ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಭುಜಂಗ್ ಅವರೇ ಥ್ಯಾಂಕ್ ಯು ಭುಜಂಗ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ ವೆಲ್ಕಮ್ ಟು ಮೈ ಲೈವ್ ಭುಜಂಗ್ ಅವರೇ ಡಿಜಿ ಗೌಡ ರಿಟರ್ನ್ ಕೊಡಿ ಇಲ್ಲ ಅಂದ್ರೆ ವಾಪಸ್ ತೆಗಿತೇನೆ ಅಂತ ಹೇಳ್ತಾ ಇದ್ದಾರೆ ಡಿಜಿ ಗೌಡ ಅವರೇ ರಿಟರ್ನ್ ಕೊಡ್ಬೇಕು ಡಿಜಿ ಗೌಡ ಅವರೇ ಎಲ್ಲಿದ್ದೀರಾ ಡಿಜಿ ಗೌಡ ಅವರೇ ಉದಯ್ ಪೂಜಾರಿ ಅವರಿಗೆ ರಿಟರ್ನ್ ಮಾಡಿ ಥ್ಯಾಂಕ್ ಯು ಭುಜಗರ್ ಥ್ಯಾಂಕ್ ಯು ಕಿರಣ್ ಬೊಕ್ಕ ವಿಶೇಷ ಶಾಂತಸಿಸ್ ಇನ್ನ ಲೈವ್ ಟೈಮ್ ಪ್ಲೀಸ್ ಪನ್ನೆ ಈ ಕಿರಣ್ ಶಾಂತಸಿಸ್ ಲೈವ್ ಮಲ್ಪುಜಿರಿ ಯಾನ್ ಮಲ್ಪನ್ರ ಲೈವ್ ಭುಜಂಗ್ ಅವ್ರು ಬೊಕ್ಕೆ ಕೊಡ್ತಾ ಇದ್ದೆ ಥ್ಯಾಂಕ್ ಯು ಭುಜಂಗ್ ಅವರೇ ಥ್ಯಾಂಕ್ ಯು ಎನ್ನ ಇಜ್ಜಿ ಲೈವ್ ಪನ್ನದೆ ನವೀನ ಅವ್ರು ಬಂದ್ರು ಹಾಯ್ ಸಿಸ್ಟರ್ ಅಂತ ಹೇಳ್ತೆ ನವೀನ ಅವರೇ ನಿಮ್ಮ ಚಾನಲ್ ಇದೆಯಾ ಭುಜಂಗ ತಿನ್ನಾರ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ತಿನ್ನಾಯ್ತಂತ ಕೇಳಿದ್ದ ತಿಂದಾಗಿದೆ ಚಾಪ ಕುಡಿದಾಗಿದೆ ಮಲ್ಪಲಿ ಪ್ಲೀಸ್ ಲೈವ್ ಪನ್ನೊಂದು ಸುದ್ದಿಜ್ಜಿ ಮಾರ ಜನತ ಇರ್ ಕಮೆಂಟ್ ಮಲ್ತಾರೆ ಅಣ್ಣ ದಾದ ಬರ್ಸೈನಿ ಮೂಲು ಬರ್ಸ ಇಜ್ಜಿ ಎಂಗಲ್ ಜೋಕು ಟಿವಿ ದಿದ್ ಕುಲ್ದೇರು ವೈಟಿ ಇಜ್ಜಿ ಬ್ರೋ ಪನೊಂದುಲ್ಲೆ ಶಾಂತಸಿಸ್ ತೆಲ್ತೊಂದುಲ್ಲೇರು ಶಾಂತಸಿಸ್ ದಾದ ಬರ್ಸ ನೀರ್ ಇತ್ತಂಡ ಜ್ಯೂಸ್ ಇತ್ತಂಡ ಆಕೇನೊಂದುಲ್ಲೇರು ఉదయన్నే హాయ్ పడింది దాది ఉదయన్న పరందులేరు ప్లీజ్ పిన్ చేస్తాను ಚಾನಲ್ ಗೆ ಗಿಫ್ಟ್ ಇవ్వండి ಫ್ರೆಂಡ್ ಓ ಇಲ್ಲಿ ಪಿನ್ ರಾಜ್ ವರ್ಲ್ಡ್ ಅವರಿಗೆ ಪಿನ್ ಮಾಡಿದ್ದೇನೆ ರಾಜ್ ವರ್ಲ್ಡ್ ಅವರು ಇಲ್ಲ ಈಗ ನವೀನ್ ಅಂತ ಬಂದ್ರು ಪಿನ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಪಿನ್ ನೀವು ನೋಡಿ ಕನೆಕ್ಟ್ ಆಗಿ ಯಾರಿಗೆ ವಿಡಿಯೋ ಕಮೆಂಟ್ ಮಾಡಿ ನಿಮ್ದು ಭಾಷೆ ನನ್ಗೆ ಬರುದಿಲ್ಲ ಮಾರ್ರೆ ಹಾಗೆ ಆಗಿದೆ ಈಗ ಮೇರಿ ಉದಯಣ್ಣ ಬರ್ಪುಡದೆ ಭಾಷೆ ಹೆಂಗ್ ಬರ್ಪುಜ್ ಮೇಲೆ ಲೈಕ್ ಕೊಡಿ ನವೀನ್ ಅವರೇ ಲೈಕ್ ಕೊಡಿ ಲೈಕ್ ಪೋಯೇರಾ ಅಂದ್ ಬತ್ತಿನ ಪೂರ ನವೀನ್ ಜಿ ಲೈಕ್ ದೀಜಿಯೇ ಲೈಕ್ ಎಸ್ ಸಿಸ್ಟರ್ ರಾಜಿ ವರ್ಲ್ಡ್ ಹನಿ ರಾಜಿ ವರ್ಲ್ಡ್ ಅವರನ್ನು ಪಿನ್ ಮಾಡಿದ್ದೇನೆ ನೀವು ಮತ್ತೆ ಪಿನ್ ಮಾಡ್ತೇನೆ ಆಯ್ತಾ ಅಲ್ಲಿವರೆಗೂ ನಿಲ್ಲಿ ರಾಜಿ ವರ್ಲ್ಡ್ ಮಾತ್ರ ಕಾಣುದಿಲ್ಲ ಪಿನ್ ಮಾಡಿಸಿ ಹೋಗಿದ್ದಾರೆ ವಿಷಯ ಎಂತ ಅಂತ ಗೊತ್ತಿಲ್ಲ ನನ್ಗೆ 9 ಲೈಕ್ చేశాను ಸಿಸ್ಟರ್ ಓಕೆ ಥ್ಯಾಂಕ್ ಯು ಆದ್ರೆ ನನ್ಗೆ ಇಲ್ಲಿ ಕಾಣ್ತಾನೆ ಇಲ್ಲ ಲೈಕ್ 7 ಕಾಣ್ತಾ ಇದೆ ಓಕೆ ಕಿರಣ್ ಬ್ರೋ ದುರ್ಗಾ ಸಿಸ್ನ ಭಾಷೆ ತೂಲೆ ತಿಂಡಿ ಪುಂಡಿ ಪಕ್ಕ ಎಂಚಿನೆ ಶಾಂತಸಿಸ್ ಎಂಕ ಪೂರ ಭಾಷೆ ಬರ್ಪುಜಿ ಕನ್ನಡ ತುಳು ಮಾತ್ರ ಬರ್ಪಿಂಡು ಅಡ್ಡು ಭಾಷೆ ಒಂಜಿ ಸರೀಟ್ ಒಂಜಿ ಪಾತೆರ್ವೆ ಅಂಚಿಂಚಿ ಮಲ್ತದು ಆಂಡ ಉಂದು ಪೂರ ಭಾಷೆ ಖಂಡಿತ ಬರ್ಪುಜಿ ಒಂದು ನವೀನ್ ಪಂಡೆ ಅಕುಲು ಏರು ದಾದಂದ್ ಗೊತ್ತುಜಿ ಎಂಕ್ ಆಂಡ ಅಕುಲಿತೆ ಪಿನ್ ಮಲ್ಪೆರದೆ ರಾಜಿ ವರ್ಲ್ಡ್ ಪಿನ್ ಮಲ್ತು ಪೋಯೆರು ಇದ ನವೀನ್ ಪಿನ್ ಮಲ್ಪೆರೊಂದುಲ್ಲೆರ್ ಏರ್ ಸಪೋರ್ಟ್ ಮಲ್ಪೆರೆ ಹೆಂಗ್ ಗೊತ್ತಾಪುಜಿ ಎನ್ನ ಮೆಸೇಜ್ ಸ್ಕಿಪ್ ಅಂದೆ ಓಲು ನಾಲ್ ಆಯ್ನ ಜನನು ಒರಾನೆ ಪಿನ್ ಮಲ್ಪುಲಿ ನಾಲ್ ಆಯ್ನ ಜನನು ಒರಾನೆ ಪಿನ್ ಒರಾನಿ ನೇಲ್ಪಗೋದೆ ಅನ್ನ ದಾಲ ಮಂಡೆ ಚಲ್ಬಚ್ಚಿ ಒರಾನಿ ನೇಲ್ಪದ್ ಬಿಡ್ಕಕ್ಲೇನ್ ಪಿನ್ ಮಲ್ತದ್
ಅವ್ವ ನೆಟ್ಟು ಒಂಜೆ ಪಿನ್ ಮಲ್ಪರೆ ಆ ಪಿನ್ ಟಾಣಿ ಜಿನ ಪೂರ ಪಿನ್ ಆತು. ಮಿಸ್ಟರ್ ಸಾಂಗ್ಸ್ ನಮಸ್ಕಾರ. ಮಿಸ್ಟರ್ ಸಾಂಗ್ಸ್ ಹಾಯ್, ವೆಲ್ಕಮ್ ಟು ಮೈ ಲೈವ್. ನಮಸ್ಕಾರ, ಹೇಗಿದ್ದೀರಾ ಮಿಸ್ಟರ್ ಸಾಂಗ್ಸ್? ಒಂದು ಲೈಕ್ ಕೊಡಿ. ಶುಭ ಸಂಜೆ ಅಂತ ಹೇಳ್ತಾ ಇದ್ದ. ನೀವು ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದೆ. ನಾನು ಚೆನ್ನಾಗಿದ್ದೇನೆ, ಸೂಪರ್ ಇದ್ದೇನೆ. ಆದ್ರೆ ಒಂದು ಪನಿಷ್ಮೆಂಟ್ ಸಿಕ್ಕಿದೆ ಸಾಂಗ್ ಅವರೇ ನನಗೆ ಈಗ. ಅದುವೇ ಮಂಡೆ ಬೆಚ್ಚದಲ್ಲಿ ಇದ್ದೇನೆ ಈಗ. ಪನಿಷ್ಮೆಂಟ್ ತಗೊಂಡು ಕುತ್ಕೊಂಡಿದ್ದೀನಿ ಈಗ. ನೀವು ಊಟ ಮಾಡಿದ್ರಾ? ನಾನು ಊಟ ಮಾಡಿದ್ದೆ. ನೀವು ಊಟ ಮಾಡಿದ್ರಾ? ನಾನು ಊಟ ಮಾಡಿ ಮಧ್ಯಾಹ್ನ ಆಯ್ತು, 12ವರೆಗೆ ಊಟ ಮಾಡಿದ್ದೇನೆ. ಅದ ನಂತರ ಈಗ ಚಹಾ ಕುಡಿಬೇಕಷ್ಟೇ. ನಾನು ಊಟಕ್ಕೆ ದಾಲ್ ರೈಸ್, ದಾಲ್ ರೈಸ್. ನೀವು ಚಹಾ ಕುಡಿದೀರಾ ಅಂತ ಕೇಳ್ತೇನೆ. ನಾನು ಚಹಾ ಕುಡಿಲಿಲ್ಲ, ಚಹಾ ಮಾಡಿ ಇಟ್ಟಿದ್ದೇನೆ, ಇನ್ನು ಕುಡಿಬೇಕು. ಉದಯಣ್ಣ ಚಹಾ ತಂದು ಕೊಟ್ರು, ಆದ್ರೆ ಕುಡಿಲಿಕ್ಕೆ ಪುರ್ಸೊತ್ತಿಲ್ಲ, ಹಾಗೆ ಆಗಿದೆ. ಪ್ರೀತಿ ಅಕ್ಕ ಓಲೇರು. ಪ್ರೀತಿ ಅಕ್ಕ ಬೈಚೇರಿಯೇ ಹೇಮಂತ್ ಅಣ್ಣ, ಹೇಮಂತ್ ಬ್ರೋ. ಪ್ರೀತಿ ಅಕ್ಕ ಬೈಜೀರ್ ನನ ಬರೋಡು ಬರ್ಪೇರ ಗೊತ್ತುಜಿ ಕಾಣೆ ಬೈದಿತ್ತೇರು ಆಡಕ್ಕೇನೆ ಎರಡೇ ಕಿರಂಡನ. ಶಾಂತ ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್ ಪಿನ್ ಐಡಿ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ನವೀನ್ ನವೀನ್ ಒಂಜಿರೆ ಗಿಫ್ಟ್ ಕೊರಿಯರ್ಗೆ ಒಂಜಿ ಪಿರ ಕೊರುಪರ. ಉದಯಣ್ಣ ಯಾರು? ದಾಲ ಉಂಡ. ಉದಯಣ್ಣ ನನ್ನ ದೊಡ್ಡ ಅಣ್ಣ, ಇಲ್ಲಿ ಇದ್ದಾರೆ ನೋಡಿ, ಉದಯ ಪೂಜಾರಿ ಅವರು ದೊಡ್ಡ ಅಣ್ಣ ಅವರು ಇಲ್ಲಿ ಇದ್ದಾರೆ. ಈಗ ಇದ್ರಲ್ಲ ಉದಯಣ್ಣ, ಉದಯಣ್ಣ ಓಲ್ಲರಿಯೇ ಮಿಸ್ಟರ್ ಸಾಂಗ್ ಬೈದಿರ್ ದಾದಿ ಬೇಬಿ ಟಿಕ್ಕ ತಿಟ್ಟು ಪೋಪರೆ ಲಕ್ಕಿ ಬಾಬನ್ ತಿರ್ತು ಬುದ್ದು ಬಲಯ್ಯ. ಲಕ್ಕಿ ಬಾಬುನ್ ತಿರ್ತು ಬುದ್ದು ಬಲ, ಚುಕ್ಕುನ್ ತಿರ್ತು ಬುದ್ದು ಬಲಗೆ. ಬೇಗ ಪೋಲೆ ಬರ್ಸ ಬರ್ಪುಡು. ನೀನು ಕ್ಯಾಮರಾ ಯಾಕೆ ತೆಗೆದು ಬಿಟ್ಟೆ? ಕ್ಯಾಮರಾದಲ್ಲಿ ಸರಿ ಇಲ್ಲ, ಕ್ಯಾಮರಾ ಸರಿ ಇಲ್ಲ. ಪನಿಷ್ಮೆಂಟ್ ಕ್ಯಾಮರಾಕ್ಕೆ, ಕ್ಯಾಮರಾ ಎಲ್ಲ ಸರಿ ಇಲ್ಲ ಅದಕ್ಕೆ. ಫೇಸ್ ಲೈವ್ ಅಲ್ಲ ಮಿಸ್ಟರ್ ಸಾಂಗ್ ಅವರೇ, ಕ್ಯಾಮರಾ ಆನ್ ಮಾಡುದಿಲ್ಲ ಇವತ್ತು. ಕ್ಯಾಮರಾ ಆನ್ ಇಲ್ಲ, ಕ್ಯಾಮರಾಗೆ ತಿಡಿಲು ಹೊಡಿದಿದೆ. ಇರಗೆ ದಾದ ಮಾತಕ್ಕೆ ಏನುಡತ್ತೆ ಟಿಕ್ಕಾಗೆ ಅಂದು ಬಾಲೆ ಆಯೇ ಪಾತಿರಂತೆ ಚುರು ಸರಿ ದಬ್ ಜೊತೆ ತಿರ್ತ್ ಬರ್ಪೆ ತಿರ್ತ್ ಅಮ್ಮ ನಡಿ ಬರುಂಡಾಗ ಐಕು ಹೆಂಗ್ ಟಿಕ್ಕವಲ್ಲ ಕಾಂಡು ಹೊರರ ಬತ್ತದ ಪೇರ್ಕೇನ್ವೆ ಅಂಚ. ಕಿರಣ್ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್. ನವೀನ್ ಅವ್ರು ಹೇಳ್ತಾ ಇದ್ದೆ, ಕಿರಣ್ ಗಿಫ್ಟ್ ಕೊರಿಯರ್ಗೆ ಒಂಜಿ ರಿಟರ್ನ್ ಮಲ್ಪುಳೆ. ಪಿ ಎಂ ಎಫ್ ಲಾಗ್ ಅವ್ರು ಬಂದು ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ನೋಡಿ. ಲೈಕ್ ಕೊಡಿ, ಲೈಕ್. ಪಿ ಎಂ ಅಪ್ಪ ಅವರೇ ಲೈಕ್ ಕೊಡಿ. ನೀವು ಹೇಗಿದ್ದೀರಾ? ನೀವು ಎಲ್ಲಿಯವರು? ಯಾರು ಕೂಡ ಲೈಕ್ ಕೊಡಿಲ್ಲ. ಶಾಂತ ಸಿಸ್ ಲೈಕ್ ತುಂಟುಲೆ. ನೀವು ಚಹಾ ಕುಡಿದೀರಾ? ನಿಮ್ಮ ಚಹಾಕ್ಕೆ ಏನು ತಂದಿದ್ದೀರಿ? ಏನು ತಿನ್ಲಿಲ್ಲಪ್ಪ ನಾನು ಚಹಾಕ್ಕೆ, ಖಾಲಿ ಚಹಾ ನಮ್ದು. ರಾಜೀವ್ ವರ್ಲ್ಡ್ ಅವ್ರು ಡನ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ರಾಜೀವ್ ವರ್ಲ್ಡ್ ಉಳ್ಳೇದ ಮಾರ್ರೆ. ಪಿ ಎಂ ಎಫ್ ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ನಾನು ಲಾಗಿಂಗ್ ನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇನೆ. ಓಕೆ ಓಕೆ, ನೀವು ನನಗೆ ಕಮೆಂಟ್ ಮಾಡಿ, ಮತ್ತೆ ಸಬ್ ಆಗಿ, ಮತ್ತೆ ಲೈಕ್ ಕೊಡಿ ಆಯ್ತಾ. ಎನ್ ಮನೆ ಮುರಿಯ ಕೇಳಿ ತೋಜುನ್ ಮಾರ್ರೆ. ಥ್ಯಾಂಕ್ ಯು ಉದಯನ್ ಅಂತ ಹೇಳ್ತಾ ಇದ್ದಾರೆ ನವೀನ್ ಅವರು. ನೀವು ಎಲ್ಲಿನವರು? ನಾವು ಮಂಗಳೂರು. ಮಂಗಳೂರು. ನಿಮ್ದು ಚಾನಲ್ ಇದೆಯಾ? ನೀವು ಚಾನಲ್ ಇದೆಯಾ? ಒಂದು ನಿಮಿಷ. ಓಕೆ, ಚಾನಲ್ ಪಿ ಎಂ ಎಫ್ ಬ್ಲಾಗ್ ಅವರೇ ನೋಡಿ, ಕನೆಕ್ಟ್ ಆಗಿ. ಮಿಸ್ಟರ್ ಸಾಂಗ್ ನಿಮ್ದು ಚಾನಲ್ ಇದೆಯಾ? ಮಿಸ್ಟರ್ ಸಾಂಗ್ ನನಗೆ ಕೇಳಿಕೆ ನೆನಪಿಲ್ಲ. ಮೈ ನೇಮ್ ಇಸ್ ರಾಜಿ ವರ್ಲ್ಡ್. ಓ ನೀವೇ ರಾಜಿ ವರ್ಲ್ಡ್ ನವೀನ್ ಅವರೇ? ಓಕೆ ಓಕೆ. ನಮಲ ಕುಡ್ಲನಾ? ಓಕೆ ಓಕೆ. ಚಾನಲ್ ಉಂಡತ್ತೆ ಪಿ ಎಂ ಎಫ್ ಪಿ ಎಂ ಎಫ್ ಲಾಗರ್ ಏನಾಯ್ತು? ಎಂ ಎಫ್ ಪಿ ಎಂ ಎಫ್ ಲಾಗರ್ ಏನಾಯ್ತು ಅಂತ ಕೇಳಿದೆ. ಹೌದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಇದೆಯಾ? ಓಕೆ ಓಕೆ ಅಂತ ಕೇಳಿದೆ. ಹೌದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಇದೆಯಾ? ಓಕೆ ಓಕೆ.
ಆಚೆ ಮಾಡ್ಲಿಕ್ಕೆ ಆಗುದಿಲ್ಲ, ಈಚೆ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗೆ ಆಗಿದೆ. ಓಕೆ, ಮಲ್ಲಿಕಾ ಸಿಸ್ ಬಂದ್ರು. ಹಾಯ್ ಅಂತ ಹೇಳ್ತಾರೆ. ಹಾಯ್ ಮಲ್ಲಿಕಾ ಸಿಸ್, ವೆಲ್ಕಮ್ ಟು ಮೈ ಲೈವ್. ಇಷ್ಟ ಇದ್ರೆ ಲೈಕ್ ಕೊಡಿ. ಈ ಮಲ್ಲಿಕಾ ಸಿಸ್ನ ತಿಳ್ಲಿಕ್ಕೆ, ಈ ಮಲ್ಲಿಕಾ ಸಿಸ್ನ ತಿಳ್ಲಿಕ್ಕೆ ನಿಮ್ಮ ಯೂಟ್ಯೂಬ್ ಲೈವ್ ನಿಂತು ಹೋಗಿದೆ. ಹೌದೌದು, ಅದು ಮಳೆದು ಪ್ರಾಬ್ಲಮ್ ಇತ್ತು, ಈಗ ಸ್ವಲ್ಪ ಸರಿ ಆಯ್ತು. ನಿಮ್ಮ ಸ್ಥಳದ ನೆಟ್ವರ್ಕ್ ನಿಧಾನವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಕರೆಕ್ಟ್ ಆಗಿ ಭಾವಿಸಿದ್ದೀರಿ PMF ಅವರೇ, ನಿಮ್ಮ ಊಹೆ ಸರಿಯಾಗಿದೆ. ಏನು ಮಾಡೋದು, ನೆಟ್ವರ್ಕ್ ಇಲ್ಲ. ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ. ಹರ್ ಹರ್ ಮಹಾದೇವ್ ಅಂತ ಹೇಳ್ತಾ ಇದ್ದಾರೆ ಮಲ್ಲಿಕಾ ಸಿಸ್. ಮಲ್ಲಿಕಾ ಸಿಸ್ ಲೈಕ್ ಕೊಟ್ಟಿದ್ದೀರವಾ? ಇಷ್ಟೇ ಇದ್ರೆ ಕೊಡುದಲ್ಲ ನೀವು? ಓಕೆ ಓಕೆ. ಯಾರೆಲ್ಲ ಲೈಕ್ ಕೊಡ್ಲಿಲ್ಲ ಎಲ್ಲ ಕೊಟ್ಟು ಬಿಡಿ ಆಯ್ತಾ. ಮತ್ತೆ ಯಾರೆಲ್ಲ ಸಬ್ ಆಗ್ಲಿಲ್ಲ ಎಲ್ಲ ಸಬ್ ಆಗಿ. ಮಲ್ಲಿಕಾ ಸಿಸ್ ಥ್ಯಾಂಕ್ ಯು. ಮಲ್ಲಿಕಾ ಸಿಸ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ನನಗೆ ಲೈಕ್ ಕೊಡಲು ಹೇಳಿದ್ದೀರಾ, ಅದರಿಂದ ನಾನು ನಿಮಗೆ ಎಲ್ಲಿಂದ ಲೈಕ್ ಕೊಡಬೇಕು ಎಂದು ಕೇಳುತ್ತಿದ್ದೇನೆ. ಅಯ್ಯೋ, ಸ್ಕ್ರೀನಿಗೆ ಡಬಲ್ ಟ್ಯಾಪ್ ಮಾಡಿ. PMF ಅವರೇ, ನೀವು ಚಾನಲ್ ಇದೆ ಅಂತ ಹೇಳ್ತೀರಾ, ಎಲ್ಲಿಂದ ಕೊಡ್ಬೇಕಂತ ಕೇಳ್ತೀರಲ್ಲ. ಏರಪ್ಪ ಹರೇಕರ್ ಅವರು ಬಂದ್ರು, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಏರಪ್ಪ ಅವರೇ, ಚಾನಲ್ ಇದೆಯಾ? ಏರಪ್ಪ ಅವರೇ ಚಾನಲ್ ಇದೆಯಾ? ಮಲ್ಲಿಕಾ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪಿನ್ ID ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾ ಸಿಸ್ ಪಿನ್ ಐಡಿಗೆ ಗಿಫ್ಟ್ ಕೊರ್ಲೇವೆ ಅವು ನಾವಿನಾರೆ ಪಿನ್ ಪಿನ್ ಮಾಡಿದೆ ನೋಡಿ. ನಾನು ತಮಾಷೆ ಮಾಡುತ್ತಿದ್ದೆ. ಓಕೆ, ನಾನು ಕೂಡ ತಮಾಷೆ ಮಾಡಿದ್ದು. PMF ಅವರೇ, ನಾವು ಕೂಡ ಸ್ವಲ್ಪ ತಮಾಷೆ ಮಾಡ್ತೇವೆ ನಾವು ಕೂಡ. ನೋಡಿ, ಉದಯಣ್ಣ ಇದ್ದಾರೆ. ಉದಯಣ್ಣನಿಗೆ ಕೂಡ ಗಿಫ್ಟ್ ಕೊಡಿ ಆಯ್ತಾ. ಮಲ್ಲಿಕಾ ದುಬೈನಿಂದ ನೇರ ಕರೆಯಲ್ಲಿ. ಯಾರು? ಏರಿಯೇ? ನಾವು ಕುಡ್ಲಡ ಯೂಟ್ಯೂಬರ್ಗಳನ್ನು ಚಂದಾದಾರರಾಗಿ ಬೆಂಬಲಿಸಬೇಕು, ಅದು ಹೇಗೆ ಅಂತ ಹೇಳ್ತಾ ಇದ್ದಾರೆ. PMF ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್ ಪಿನ್ ID ಅಂತ ಹೇಳ್ತಾ ಇದ್ದಾರೆ. ನಮ್ಮ ತಮಾಷೆ ನೋಡಿದ್ರೆ ನೀವು ಓಡಿ ಹೋಗ್ತೀರಾ. ದಾದಿ ರಂಜಿತ್, ಕಿರಣ್ ತುಳಿ, ಕಿರಣ್ ಪನಿಷ್ಮೆಂಟ್ ಕೊಡ್ದು ಪೋಯಿರಿ. ನವೀನ್ ಗಿಫ್ಟ್ ಡನ್, ನಿಮ್ಮ ವಿಡಿಯೋ ಇಲ್ಲ. ನವೀನ ರಾಜಿ ಅವೇ ಐಕೋರುಡಿಗೆರೆಗೆ. ಮಲ್ಲಿಕಾ ದುಬೈ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮಲ್ಲಿಕಾ ಗಿಫ್ಟ್ ಪಿನ್ ಐಡಿಗೆ ಕೊಡಿ ಗಿಫ್ಟ್. ರಾಜಿ ವರ್ಲ್ಡ್ ಉಂಟಲ್ಲ ಮಲ್ಲಿಕಾ ಸಿಸ್, ರಾಜಿ ವರ್ಲ್ಡ್ ಉಂಟದೆ ಐಕೋರೆ. ರಂಜಿತ್, ರಾಜಿ ವರ್ಲ್ಡ್ ಒಂದು ಗಿಫ್ಟ್ ಕೊರ್ಲಿ. ಮಿಸ್ಟರ್ ಸಾಂಗ್ಸ್ ನನ್ನ ಯೂಟ್ಯೂಬ್ ಚಾನಲ್ ಹೆಸರು. ಹೌದು, ತುಂಬಾ ಚಂದ ಉಂಟು ನಿಮ್ದು ಮಿಸ್ಟರ್ ಸಾಂಗ್ಸ್ ಅಂತ ಹೆಸರು. ಓ ಮೈ ಗಾಡ್, ಈ ಗಾಳಿ ಡಾಪುಚಿ ಮಾರ್ರೆ, ಭಯಂಕರ ಗಾಳಿ ಉಂಟು. ಇನ್ನು ಬಾಕಿಲ್ ಪೋಪುಣ ಅಂದ್ರು. ನಾನು ಹಾಡುಗಳು ಮತ್ತು ಭಕ್ತಿಗೀತೆಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇನೆ. ಹೌದಾ? ಓಕೆ ಓಕೆ. ಮಿಸ್ಟರ್ ಸಾಂಗ್ ಅವರೇ, ನನಗೆ ಒಂದು ಲೈಕ್ ಕೊಡಿ ಮತ್ತೆ ಸಬ್ ಆಗಿ ಆಯ್ತಾ. ನಿಮ್ದು ಸಾಂಗ್ ಕೇಳ್ಬೋದಲ್ಲ ನಾವು. ನೋಡಿ, ಮಲ್ಲಿಕಾ ಸಿಸ್ ಚಂದ ಆಡ್ತಾರೆ ಸಾಂಗ್. ರಾಜಿ ಯಾರ್ ಕಮೆಂಟ್ ಮಲ್ಪೊಡು ಪಿನ್ ಮಲ್ತುಂಡ ಓಪನ್ ಆಪುಜಿ ಪಿನ್ ಮೂಲುಂಡತೆ ಮಲ್ಲಿಕಾ ಸಿಸ್ ಮೂಲು 3 ಡಾಟ್ ಅಡೆಗುಂದ್ ಮಲ್ಪಲೆ. ರಾಜಿ ಅವರೇ, ನೀವು ಮಲ್ಲಿಕಾ ಅವರಿಗೆ ಕಮೆಂಟ್ ಮಾಡ್ಬೇಕಂತೆ, ಅದು ಚಾನೆಲ್ ಓಪನ್ ಆಗುದಿಲ್ಲ ಅಂತೆ. ಡೋರ್ ಪೋಡ್ ಬೇತ್ ದಾದೆ ಮಲ್ಲಿಕಾ ಸಿಸ್ ಎಂಕುಲ್ ಪೋರಿಂಡಿಂಚ ಮೂಲು ಊರುಡು ಬಾಡಿಗೆ ದಿಲ್ಲ. ಅವಳಿಗೆ ಒಂದು ಹಾಡು ಹಾಡಲಿ ಹೇಳಿ. ಅವರ ಲೈವಲ್ಲಿ ಆಡುದು. ಹೇಮಂತ್ ಬಂದ್ರು, ಮಲ್ಲಿಕಾ ಅಕ್ಕ ಹಾಯ್ ಪಣದಿಂಡಿರು. ಅವರು ಈಗ ಆಡುದಿಲ್ಲ, ಅವರು ಮತ್ತೆ ಅವರ ಲೈವ್ ಉಂಟು ರಾತ್ರಿ, ಆಗ ಆಡ್ತಾರೆ ಅವರು. ಆಗ ಕೇಳಿ ನೀವು. ಈಗ ಅವರಿಗೆ ಸಬ್ ಆಗಿ ಆಯ್ತಾ. ಪಿನ್ ಫ್ಯಾನ್ಸಿರಿ ತಿಕ್ಕುಂಡ ಎಂಚಿತ ಗುಜಿರಿದಾಗ್ಲೆಡ ಇಪ್ಪುನ ಪಿನ್ ಅವು ಪಿನ್ ಅತ್ತಿಯೇ ಮೂಲು ನೆಟ್ ವೈಟಿದ ಪಿನ್ ಮೂಲೆ ತಿಕ್ಕೊಂಡು ಅವು ಪಿನ್ ಪೊಂಜೋಗ್ಲೆಗೆ ಸಾರಿಗೆ ಪಾಟ್ರೆ ಕಾಣೋಡು. ಅವು ರಾಜಿ ಗಿಫ್ಟ್ ಡನ್ ಅಂತ ಹೇಳ್ತಾರ. ಕೊಟ್ರಂತೆ ಆಯ್ತಾ ರಾಜಿ ಅವರೇ. ಮಲ್ಲಿಕಾ ಸಿಸ್ ಗಿಫ್ಟ್ ಕೊಟ್ರು. ರಾಜಿ ಗಿಫ್ಟ್ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಚಲೇ ಜಬ್ ಯೇ ಪುರವಾಯಿ ಬಜೆ ದಿನ್ ಇತ್ನಾ ಮೆಲೋರಿ ಫೆರ್ನಾಂಡಿಸ್ ಅವ್ರ ನಮ ಏತ್ನಾ ಮೆಲ್ರೋರಿ ಫೆರ್ನಾಂಡಿಸ್ ಅವ್ರು ಬಂದ್ರು. ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ಸೂಪರ್ ಆಗಿದ್ದೇನೆ. ನೀವು ಹೇಗಿದ್ದೀರಾ?
ನಮ್ದು ಚಾನಲ್ ಇಲ್ಲ. ಓಕೆ ಓಕೆ ಏರಪ್ಪ ಅವರೇ, ಸಪೋರ್ಟ್ ಮಾಡಿ ಆಯ್ತಾ. ರಂಜಿತ್ ಅಣ್ಣ ಇರಗ ಪಿನ್ ಪೋಡವ ಇತ್ತೆ ಮನಿ ಪುಚ್ಚಿ ಇತ್ತೆ ಮನಿ ಪುಚ್ಚಿ ರಂಜಿತ್. ಥ್ಯಾಂಕ್ ಯು ಮಲ್ಲಿಕ್ ಅಂತ ಹೇಳ್ತಿದ್ದಾರೆ ನವೀನ್. ಇತನ್ ಮೇಲೆ ನೀವು ಚಾ ಕುಡಿದ್ರಾ? ಹಾ, ನೀವು ಅವರೆಯಾ, ರಾಜಿ ಅವರದೆಯಾ? ನಾನು ಚಿಕ್ಕ ನರ್ತಕಿ ಮತ್ತು ನಾನು ನೃತ್ಯದ ಕುರಿತು ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇನೆ. ಹೌದಾ, ಓಕೆ ಓಕೆ. ನಮ್ದು ರಂಜಿತ್ ಅವರು ಡ್ಯಾನ್ಸರ್ ಇದ್ದಾರೆ ನೋಡಿ ಇಲ್ಲಿ, ಅವರು ಡ್ಯಾನ್ಸ್ ಮಾಡ್ತಾರೆ ಚಂದ. ಮಲ್ಲಿಕಕ್ಕ ಲೈವ್ಗೆ ಬಲ್ಲೆ ಬೊಕ್ಕ ಪನೊಂದುಲ್ಲೇರು. ಆ ಲೈವ್ಗೆ ಬರ್ಪೇರಾರು ಬೊಕ್ಕ ಈ ಲೈವ್ ಮಲ್ತೊಂದುಲ್ಲಾರಾ ಇಂದೇ ಇರೇ ಲೈವ್ ಮಲ್ಪುಲಿ ರಂಜಿತ್ ಓರ ಪೇಸ್ ಲೈವ್ ಮಲ್ಪುಲಿ ದಾಯಿಗ್ ರಂಜಿತ್ ಅಣ್ಣ ನಿಕ್ಲಿಗ್ ಬರಿಯರೆ ಆ ಪೂಜಾ ಮಲ್ಲಿಕಕ್ಕ ಕಡಕ್ ಕೀಂಡು ತೂಲಿ ಉತ್ತರ ಕೊರ್ಲಿ ಇತ್ತೆ ಕಿರಣ್ ಓಲೆ ಯಾರು ಪನಿಷ್ಮೆಂಟ್ ಕೊಡ್ತು ಸೀದಾ ಪೋತುಂಡು ಮಾರ್ರೆ. ವಾ ಕತ್ತಲೆ ಪಾಡ್ದೀನಿ ರಂಜಿತ್, ಮಲಿಕ ಸಿಸಿ ವಾ ನಮ್ನೆ ಕತ್ತಲೆ ಪಾಡ್ದೀನಿ ತೂಲಿ. ನನ್ನ ಮಗೆ ನನ್ನ ಶಾಲೆ ಡುಲ್ಲಿತ್ತೆ ಇತ್ತೆ ನಾನು ಒಂದು ನನೆ ಒಂದಿಗೆ ಹೋಗ್ಬುದು ಬರ್ಪೆ ನಾನು. ಸಂಗೀತಕ್ಕ ಈರುವರ ಮಣಿಪಂದೆ ಕುಲ್ಲುವರ ದಾಯಿ ಯಾನ್ ದಾಯಿ ಮಣಿಪಂದೆ ಯಾನ್ ಮಣಿಪಂದೆ ಕುಲ್ಲೋಡ ಮ್ಯೂಟ್ ಮಲ್ಪೊಡೆ ರಂಜಿತ್ ಯಾನ್ ಮ್ಯೂಟ್ ಮಲ್ಪೊಡ. ರಂಜಿತ್ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್ ಪಿನ್ ಐಡಿಗೆ ಗಿಫ್ಟ್ ಕೊರ್ಲೇವೆ ರಂಜಿತ್ ಒಂಜಿ 3 ಡಾಟ್ ಒತ್ತಲೆ ಮುಲ್ಪ. ನಾನು ಮಂಗಳೂರಿನವಳು. ಮೂಲೂಲ ಮೋಡ ಅಕ್ಕ ಅಂದಂದು ದಾನಿಯನ್ನು ಮೋಡ ಬತ್ತೀನಿ. ಮೋಡದ ಬದಲು ಗಾಳಿ ತುಳಿ ಎಂಗ್ ಗಾಳಿ ಪಂಡನೆ ಪೊಡಿಗೆ ಹಾಕು. ಓಕೆ ನವೀನ್ ಪನೊಂದುಲ್ಲೇರು. ಭಯಂಕರ ಗಾಳಿ ಉಂಟು ಮಾರ್ರೆ. ನನಗೆ ಹಟ್ಟದು ಹೋಗ್ಲ ಗಾಳಿ ಭಯಂಕರ ಉಂಟು ಗಾಳಿ. ನವೀನ್ ಅವರು ಏತನ್ ಗಿಫ್ಟ್ ನನ್ನ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಏತನ್ ಅವರೇ ಗಿಫ್ಟ್ ಕೊಡ್ಲಿ ಅವರಿಗೆ ಹೇಗೆ ಗಿಫ್ಟ್ ಕೊಡುದು ಮಾರ್ರೆ, ಅವರಿಗೆ ನಾನು ಇದು ಕೊಡ್ಬೇಕಾಗ್ತದೆ ನೋಡಿ ಏತನ್ ಅವರೇ, ಅವರಿಗೊಂದು ಗಿಫ್ಟ್ ಕೊಡಿ ನವೀನ್ ಅವರಿಗೆ. ಮಲ್ಲಿಕಾಗ ತರೆ ತಿರ್ಗೊಂಡುಂಡ ಅಂತಾನೆ. ಸುಜಾತ ಸಿಸ್ ಬಂದ್ರು. ಹಾಯ್ ಸುಜಾತ ಸಿಸ್, ವೆಲ್ಕಮ್ ಟು ಮೈ ಲೈವ್. ಡಿಶ್ತ ಕೊಡೆ ಮಣ್ಣು ಪತ್ತದುಂಡು ಬರ್ಸಾಗು ಅವು ಪರಾತು ಕೊಡೆ ಬಕ ಬರ್ಸಾಗ ಮಣ್ಣು ಪತ್ತಂದೆ ಅವು ಏತು ವರ್ಷ ಇಜ್ಜಿ ಅಂಚ 4 ಕೊಡೆ ಉಂಡು ಎಂಗಲ್ ಅವ್ರು ಒಂಜಿಂಜಿ ರೂಮ್ ಒಂಜಿಂಜಿ ಕೊಡೆ ಉಂಡು. ಉಡುಗೊರೆ ಕೊಡುವುದು ಹೇಗೆ ಮತ್ತು ಆ ಉಡುಗೊರೆ ಏನು ಅಂತ ಸ್ವಲ್ಪ ಹೇಳಿ. ಓ ದೇವರೇ, ಇದನ್ನು ಬಿಟ್ಬಿಟ್ಟಿದ್ರೆ. ಉಡುಗೊರೆ ಅಂದ್ರೆ ಗಿಫ್ಟ್ ಕೊಡುದು. ನೀವು ಅವರ ಚಾನಲ್ಗೆ ಹೋಗ್ಬೇಕು ನೋಡಿ, ಅವ್ರದ್ದು ಮುಖ ಕಾಣ್ತದೆ ಅಲ್ಲ, ಅಲ್ಲಿಗೆ ಕ್ಲಿಕ್ ಮಾಡಬೇಕು, ಡಿಪಿಗೆ ಕ್ಲಿಕ್ ಮಾಡಬೇಕು, ಆಗ ಚಾನಲ್ ಆಕ್ಟಿವಿಟಿ ಬರ್ತದೆ. ಚಾನಲ್ ಆಕ್ಟಿವಿಟಿಗೆ ಬಂದು ಒಬ್ಬೋ ದೇವ ಮರ ಮಗುರು ನಾನು ಮಾರ್ರೆ ಚಾಪು ನಿಂಕು ಚಾನಲ್ ಆಕ್ಟಿವಿಟಿ ಬರ್ತದೆ, ಅಲ್ಲಿಗೆ ಹೋಗಿ ಅವರ ಚಾನಲ್ ಸಿಗ್ತದೆ, ಅಲ್ಲಿ ಅವರನ್ನು ಸಬ್ ಮಾಡಿ, ಅದುವೇ ಗಿಫ್ಟ್ ಆಯ್ತಾ. ಮಣ್ಣು ಪತ್ತಂಡ ಹಾಕ್ಲೇನೆ ದೆಪ್ಪರ ನಿಕ್ಲೆಗ ದಾನೆ ಮಣ್ಣು ಪತ್ತಂಡ ಹಾಕ್ಲೆ ದೆಪ್ಪರ ನಿಕ್ಲೇದಾರೆ ಅವು ಎಗ್ಗುಲೆಗ ಆಪುಜಿ ದೆಪ್ಪರ ಬಲಿಕ ಸಿಸ್ ಅವು 5 ಜನನೇ ಬರೋಡು. ಅವು ಉಪ್ಪಡು ದಾಲ ತೊಂದರೆ ಇಜ್ಜಾಯ್ತಾ ಈಗ ಉಪ್ಪಡು ಬಂದು ಬಿಡ್ತೀನಿ. ಊಟ ಆಯ್ತಾ ಸಂಗೀತ ಬರೋದು ಮಲ್ಲಿಕಾಗ ಮಂಡೆ ತಿರ್ಗುಣ ಅಂದು ಗಾಳಿ ತೂದ ಏರು ಬಂಜಾರುಲ್ಲಿರಿಗೆ ಪಾಪ ಮಲ್ಲಿಕ ಬಂದು ನನ್ನ ವಿಡಿಯೋ ನೋಡಿ. ಓಕೆ ಸುಜಾತ ಸಿಸು, ವಿಡಿಯೋ ನೋಡ್ತೇನೆ. ಮೊನ್ನೆಯಿಂದ ಸ್ವಲ್ಪ ಬಿಸಿ ಈ ವಿಡಿಯೋ ನೋಡುದು, ಮತ್ತೆ ಲೈವ್ ಮಾಡುದು, ಅಡಿಗೆ ಮಾಡುದು, ಬೀಡಿ ಕಟ್ಟುದು, ಮಲಗುದು, ಇಷ್ಟು ಜೀವನ. ಉದಯ ಪೂಜಾರಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ, ಥ್ಯಾಂಕ್ ಯು. ಮಲ್ಲಿಕ ಸಿಸ್ ಉದಯ್ ಎಂಟ್ರಿ ಯಾವುದು ಇಲ್ಲ ರೀ. ಒಂಜಿ ಚಾಪತ ಮತ್ತೆ ನೀರು ಒಡೆ ಬಲ್ತೀನಿ ಆರು ಚಾಲ ಬಕ್ಕ ಸ್ಯಾಂಡ್ವಿಚ್ ಎಲ್ಲ ಕೊಡ್ದು ಪೋಯಿನತ್ತೆ.
ಸುಜಾತ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನನ್ನ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದಾರೆ ಮಲ್ಲಿಕಾ ಸಿಸ್. ಅಮೇರಿಕಾದಲ್ಲಿ ಹೋಟೆಲ್ ವಿಡಿಯೋ ನೋಡಿ ಹಾಕಿದ್ದೀರಾ ಸಿಸ್? ನೋಡ್ತೇನೆ ಹೋಟೆಲ್ ವಿಡಿಯೋ ನೋಡ್ತೇನೆ ಇವತ್ತು. ತಂಡದ ಜೀವಾಳು ಆಟಗಾರ ಉದಯ್ ಆಗಮನ. ಹೌದೌದು, ಆಗಮನವಾಗಿದೆ ಉದಯ್ ಅವರದ್ದು. ಬನ್ನಿ ಜನರೇ. ಸುಜಾತ ಗಿಫ್ಟ್ ದನ್ನು ರಿಟರ್ನ್ ಗಿಫ್ಟ್ ಪ್ಲೀಸ್ ಪಿನ್ ಐಡಿಗೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಏನಿಲ್ಲ ತಾನೆ ಮಾರ, ಬಟ್ಟಾಗು. ದ ಲೈಫ್ ಜರ್ನಿ ಅವ್ರು ಬಂದರು. ಹಾಯ್ ಸಂಗೀತ ಅಂತ ಹೇಳಿದ್ದಾರೆ. ಹಾಯ್ ಜರ್ನಿ ಅವರೇ, ವೆಲ್ಕಮ್ ಟು ಮೈ ಲೈವ್. ಥ್ಯಾಂಕ್ ಯು ಜರ್ನಿ ಅವರೇ. ಥ್ಯಾಂಕ್ ಯು ನವೀನ್ ಅಂತ ಹೇಳ್ತಾ ಇದ್ದಾರೆ. ಐಡ್ನಲ್ಲಿ ಯಾರು ಕಮೆಂಟ್ ಮಾಡಿ ಫ್ರೆಂಡ್ಸ್. ಐಡ್ನಲ್ಲಿ ಯಾರು? ಹೌದು, ಐಡ್ನಲ್ಲಿ ಯಾರಿದ್ದೀರಾ ಕಮೆಂಟ್ ಮಾಡಿ. ಸುಜಾತ ಅವರು ಮಳೆ ಬರ್ತಾ ಉಂಟಾ? ಹೌದು, ಮಳೆ ಬರ್ತಾ ಉಂಟು. ಮಳೆ 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 ಮಳೆ. ಮಲ್ಲಿಕಾಗ ದಾದನ ಆತುಂಡಿಗೆ ಸಂಗೀತಕ್ಕ ದಾದಾತನ ಅಲ್ಲಿ ಸರಿ ಒಂದು ಸಪೋರ್ಟ್ ಮೆಸೇಜ್ ಮಾಡ್ತದಲ್ಲೇರು ಹೆಂಗೆ ಸರಿ ತೋಜುವೇರಿ ರಂಜಿತ್ ಸಂಗೀತಕ್ಕ ಈರು 1986 ಆಗ್ತದೆ. ದಾಯಿ ಇತ್ತ ದಾಯಿಯೇ ದಾಯಿ ರಂಜಿತ್. ಏನು ಈರು 86 ಈರ್ಲೆ 86 ಯಾರು 76 ಏಜ್ ಎಲ್ಲ ಪನ್ಪುಜೆ ರೈಕಕ್ಕೆ ಎಣ್ಣಿ ಅಕ್ಕ ಈರು 86 ಅದೇ ಸೇಮ್ ಆದಪ್ಪ ನಮ್ಮ ನವೀನ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ನೋಡಿ. ನವೀನ್ ಅವರಿಗೆ ಗಿಫ್ಟ್ ನವೀನ್ ಅವರಿಗೆ ನೋಡಿ ದ ಲೈಫ್ ಆಫ್ ಜರ್ನಿ ಪಿನ್ ಐಡಿಗೆ ಗಿಫ್ಟ್ ಕೊಡಿ ಆಯಿತಾ. ನವೀನ್ ಅವರದ್ದು ಅದು ಚಾನಲ್ ಇರುವ ಐಡಿ ರಾಜಿ ವರ್ಲ್ಡ್ ಉಂಟಲ್ಲ ಅದಕ್ಕೆ ಗಿಫ್ಟ್ ಕೊಡಿ ಆಯಿತಾ. ಸುಜಾತಕ್ಕ ಪಲ್ಲೆ ಪನದುಲ್ಲೇರು ರಂಜಿತ್ ಬನ್ನಿ ಪನದುಲ್ಲೇರು. ಸುಜಾತ ಹೇಳಿ ಪನದುಲ್ಲೇರು. ರಂಜಿತ್ ಅನ್ನದು ದಾಯಗೆ ಡೇಟ್ ಆಫ್ ಬರ್ತ್ ಮನಿ ಪಂದೆ ಫುಲ್ಲೇ ಪನದುಲ್ಲೇರು. ಅವೇ ದಾಯ ಡೇಟ್ ಆಫ್ ಬರ್ತ್ ಗೊತ್ತಾಗ್ದು. ಅಲ್ಲೇ ದಿನೇಶ್ ಮಂಗಳೂರು ಬರ್ತೀರು. ಹಾಯ್ ದಿನೇಶ್ ಅಣ್ಣ ಎಂಚೊಲ್ಲರು ಅಣ್ಣ ಪಂಡೆ ಒಳ್ಳೆಯದು ಬ್ರೋ ದಿನೇಶ್ ಬ್ರೋ ಎಂಚೊಲ್ಲರು. ಪಿನ್ ಐಡಿ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ನಾಳೆ ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ ಸುಜಾತ ಅವರು. ಓಕೆ ರಂಜಿತ್ ಅಪಗ ಪರಬೇ ಆಚಾರ್ಯ ಯಾರ ಪರಬ ಮಲ್ಲಿಕಾ 6. ಓ ದೇವರೇ, ಮಲ್ಲಿಕಾಗ ನಿಜ ಉದಯ್ ಪರಿಹಾರ ಕೊರ್ಪೌಡು ಉದಯ್ ಬಂದಿಗೆ ಪಿನ್ನಡಿ ಗಿಫ್ಟ್ ನನ್ನ ಬ್ರೋ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನವೀನ್ ಅವರು ಇದ್ದೀರಾ ನೋಡಿ. ಇವರು ದ ಲೈಫ್ ಆಫ್ ಜರ್ನಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಮಾಡಿ ಆಯಿತಾ. ದಿನೇಶ್ ಗಿಫ್ಟ್ ಡನ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಪಿನ್ ಐಡಿಗೆ ಅಂತ ಹೇಳ್ತಾ ಇದ್ದಾರೆ. ದಿನೇಶ್ ಬ್ರೋ ಮೇರು ನವೀನ್ ಗಿಫ್ಟ್ ಕೊಡ್ತೀರಿ ಯಾರು ಪಿನ್ ಐಡಿ ಉಂಟತೆ ರಾಜಿ ವರ್ಲ್ಡ್ ಐಕ್ ಕೊರ್ಲೇವೆ ರಿಟರ್ನ್ ಗಿಫ್ಟ್. ಥ್ಯಾಂಕ್ ಯು ಲೈಫ್ ಜರ್ನಿ ಅವರೇ, ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸುಜಾತ ಸಿಸ್. ವಿಡಿಯೋ ನೋಡಿ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ತಂಡದ ಓರ್ವ ನಂಬಿಕಸ್ಥ ಆಟಗಾರ ಉದಯ್ ಅವರು ನಿರ್ಗಮಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಾಲಿಕಾ ಸಿಸ್ ಬನ್ನಿ ಜನರೇ ಅಂತ ಕರೀತಾ ಇದ್ದಾರೆ. ಉದಯ್ ಮತ್ತೆ ಯಾರು ಬಂದರು? ದುರ್ಗಾಪ್ರಸಾದ್ ಅವರು ಬಂದರು. ಹಾಯ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ದುರ್ಗಾಪ್ರಸಾದ್ ಅವರು, ವೆಲ್ಕಮ್. ಮಲ್ಲಿಕಾ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸುಜಾತಮ್ಮ ನಿರ್ಗಮಿಸಿದ್ರಿ ಉಳ್ಳೇರ್ಮೂಲು. ಹಾಯ್ ಸುಜಾತಮ್ಮ ಅಂತ ಹೇಳ್ತಾ ಇದ್ದಾರೆ ಉದಯ್ ಪೂಜಾರಿ ಅವರು. ಮಲ್ಲಿಕಾ ಈಸು ದಾದಿ ರಂಜಿತ್ ಮಲ್ಲಿಕಾ ಡನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಲೈಫ್ ಆಫ್ ಜರ್ನಿ ಅವರು. ನವೀನ್ ಸುಜಾತ ಗಿಫ್ಟ್ ಡನ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಪಿನ್ ಐಡಿಗೆ ಅಂತ ಹೇಳಿದ್ರು. ಸುಜಾತ ಸಿಸ್ ಮೂಲ ಪಿನ್ ಐಡಿ ಉಂಟತೆ ರಾಜಿ ವರ್ಲ್ಡ್ ಐಕ್ ಗಿಫ್ಟ್ ಕೊರ್ಲೇವೆ. ರಂಜಿತ್ ತೋಂಡ ಬೊಕ್ಕ ಕಾರ್ಬಾರ್ ಎಂಚ ಉಂಡು ತೊಂದು ಎಂಚಿನೆಯೋ ತೊಂಡ
ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ವಿಡಿಯೋ ನೋಡಿ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾ ಸಿಸ್ ಚಾ ಅಂಡಿ ದುರ್ಗಾಪ್ರಸಾದ್ ಇರ್ನಾಂಡೆ ಚಾ ಚೂರ್ ಬೇಗ ಬೈದಿಲ್ಲ ಉದಯಣ್ಣೆ ಚಾ ಕೊರಿಯರ್ ಮಾತಿರ್ಗ್ಲಕ್ಕಂತದೆ ಗುಲ್ಪುರ ಪರಿಯ ಓಕೆ ಮಲ್ಲಿಕಾ ಅಂತ ಹೇಳ್ತಾ ಇದ್ದಾರೆ. ದ ಲೈಫ್ ಜರ್ನಿ ಅವರು ಸುಜಾತ ಸಿಸ್ ಉದಯ್ ಬಂದ್ರ ಉದಯನ್ನಲ್ಲಿ ಇರ ಪಿರವುಡುಲ್ಲಿರ್ ನಮಸ್ಕಾರ ಮಲ್ತೊಂದು ಕಾರ್ ಬಾಡಿಗೆ ಕೊಡ್ತೆ ಬಾರ್ ತೊಂದ್ರೆ ಇಜ್ಜಿ ಎಡ್ಡೆ ಬ್ಯಾರೆ ಉಂಡು ಪನದುಲ್ಲಿರೋ ಅಂಚ ಕಾರ್ ಬಾರ್ ಬೀಡಿ ಕೊರಿಯರ್ ಬೀಡಿ ಕೊಡ್ದು ಬತ್ತೆ ಬಾ ಮಸ್ತ್ ಬೀಡಿ ಇತ್ತಿರತ್ತೆ ಬೀಡಿದಾರ ಪಂಡೇರು ಈ ಬೀಡಿ ಕಟ್ಟಿ ಟೆಗ್ಲಿ ಗೊತ್ತಾ ಪುಜಿ ಎಂಗಲ ಕಂಪಿ ನಡಪನ ಒಂದೇರು ಹೆಂಗೆ ತಿಳಿ ಸಾಕಂಡು ಮಲ್ಲಿಕಾ ಅಕ್ಕನ ಪನದುಳ್ಳೇರು ಉದಯಣ್ಣ ಹಾಯ್ ಪನದುಳ್ಳೇರು ಸೂಪರ್ ಸಪೋರ್ಟ್ ಉಳ್ಳೇರು ಜರ್ನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬಂದೆ ಅಂತ ಹೇಳ್ತಾ ಇದ್ದಾರೆ ಉದಯಣ್ಣ. ದುರ್ಗಾ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್ ಪಿನ್ ಐಡಿ. ನಾನು ಮತ್ತೆ ಕೊಡೋದು ನವೀನ್ ಅವರೇ, ನಾನು ಮತ್ತೆ ಕೊಡ್ತೇನೆ ಆಯಿತಾ. ನೀವು ಕಮೆಂಟ್ ಮಾಡಿ, ವಿಡಿಯೋಗೆ ಕಮೆಂಟ್ ಮಾಡಿ ಆಯಿತಾ. ಯಾರು ಉದಯ್ ಗೊತ್ತಾ ಮಲ್ಲಿಕಾ ನಿಮಗೆ ಅಂತ ಕೇಳಿದೆ. ಹೌದು ಗೊತ್ತುಂಟು, ಉದಯ್ ಗೊತ್ತುಂಟು ನಮಗೆ. ಉದಯಣ್ಣವರು ದೊಡ್ಡಣ್ಣವರು. ಲೈವ್ ಎಷ್ಟು ಗಂಟೆಗೆ ಅಮ್ಮ ಅಂತ ಕೇಳ್ತಾ ಇದ್ದಾರೆ. ರಂಜಿ ಪರಬೆಗೆ ಸಾದಿ ಕೊರ್ಲೆ ಪನೋದುಲ್ಲೇರೆ ಗೊತ್ತಿಲ್ಲ ಯಾರ್ದು ಮಲ್ಲಿಕಾ ಸಿಸ್ ರಂಜಿತ್ ಮದುವೆನೇ ಆತುಜಿ ಒಕ್ಕಡೆ ಮಲ್ಪಿನಾರ ಆತ್ಪ್ರಾಯನ್ ಆರೊಂಜಿ 35 ಉಪ್ಪೇರಿ ಎಣ್ಣ ಅಂದಾಜಿ. ಉದಯ್ ಅಮೇರಿಕಾದಲ್ಲಿ ಒಳ್ಳೆ ಹೋಟೆಲ್ ವಿಡಿಯೋ ಅಪ್ಲೋಡ್ ಮಾಡಿದೆ ನೋಡಿ ಕಮೆಂಟ್ ಹಾಕಿ ಉದಯ್ ಅಂತ ಹೇಳ್ತಾ ಇದ್ದಾರೆ. ರಾಜ್ಕುಮಾರ್ ಅವರು ಬಂದರು ನಮಸ್ತೆ ದೇವ್ರೆ ಅಂತ ಹೇಳ್ತಾ ಇದ್ದಾರೆ. ಹಾಯ್ ರಾಜ್ಕುಮಾರ್ ಅವರು, ವೆಲ್ಕಮ್ ಟು ಮೈ ಲೈವ್. ಮಲ್ಲಿಕಾಗೆ ಚಿನ್ನದ ಮರ್ದು ಕೊರೋಡು ಇತ್ತೆ ಓಲ್ ಚಿನ್ನದ ಮರ್ದು ಕೊಡ್ತೀನಿ ಮಲ್ಲಿಕಾ ಸಿಸ್ಗೆ ಇನಿ ಕೊರ್ರಿಜ್ಜಿ ಚಿನ್ನದ ಮರ್ದು ಇನಿ ಸೋಮವಾರ. ಲೈಫ್ ಜರ್ನಿ ಸಪೋರ್ಟಿಂಗ್ ಅಲ್ಲಿದೆ, ಥ್ಯಾಂಕ್ ಯು. ರಂಜಿತ್ ಅಂತ ಹೇಳ್ತಾ ಇದ್ದಾರೆ. ಓಯ್ ಅಡಿಗೆ ಅಂಡಿ ಅಡಿಗೆ ಅದು ಒನಸಾತು ನೆನ್ನ ಮಧ್ಯಾಹ್ನ ಅಡಿಗೆನಿ ಸಿಂಪಲ್ ಅಡಿಗೆನಿ ಇನಿ ಸೋಮವಾರ ಅಂಚ ದಾಲ್ ರೈಸ್ ಖಾಲಿ ಪಕ್ಕ ದಾಲ ಮಲ್ಪೆರ ಪೂತ್ ಜಾನಿ. ರಾಜಿ ವರ್ಲ್ಡ್ ಪ್ಲೀಸ್ ಗಿಫ್ಟ್ ಪಿನ್ ಐಡಿ ಅಂತ ಹೇಳ್ತಾ ಇದ್ದಾರೆ. ಪಿನ್ ಐಡಿಗೆ ಗಿಫ್ಟ್ ಕೊಡಿ ಎಲ್ಲರೂ. ದುರ್ಗಾ ಗಿಫ್ಟ್ ನಾನು ರಿಟರ್ನ್ ಗಿಫ್ಟ್ ಪ್ಲೀಸ್. ರಾಜಿ ಅವರೇ, ನಾನು ಲೈವಲ್ಲಿದ್ದೇನಲ್ಲ, ಹೇಗೆ ಗಿಫ್ಟ್ ಕೊಡೋದು? ನಂದು ಒಂದೇ ಮೊಬೈಲ್ ಇರೋದು, ನಾನು ಮತ್ತೆ ರಿಟರ್ನ್ ಮಾಡ್ತೇನೆ. ರಾಜಿ ಅವರೇ, ನೀವು ವಿಡಿಯೋಗೆ ಕಮೆಂಟ್ ಹಾಕಿ ಆಯಿತಾ. ವಿಡಿಯೋ ನೋಡಿ ಗಿಫ್ಟ್ ಕೊಡಿ, ನಾನು ಪಾಪದವಳು ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾ ಸಿಸ್ ಸರಣಿ ಯಾರು ಪಾಪದಾರ ಪಣೋದಲ್ಲೇರು ದ ಲೈಫ್ ಜರ್ನಿ ಅವ್ರ ಸಪೋರ್ಟಿಂಗಲ್ಲಿ ಥ್ಯಾಂಕ್. ಬರ್ಸ ಉಂಡೆ ಅಲ್ಪ ಅಂದಿ ಒಂಜಿ ಗಾಳಿ ಬತ್ತನ ಗೊತ್ತುಂಡೆ, ಎಂಚಿನ ಗಾಳಿ ಬತ್ತದು ಬರ್ಸಲ ಬತ್ತದು ಪೋಂಡು ಎಂಚಿನ ಬಸ್ಸರ ಗೊತ್ತು 5 ನಿಮಿಷದ ನಿಕಲಲ್ಪೊಂಡೆ ಬರ್ಸ ಓಂಡು ಪೂರ ಮೆಸೇಜ್ ಪೂರ ಖಾಲಿ ಆಣ್ ಮಾರ್ರೆ. ಮರಿಯಲ ಅತ್ತೆ ಅಂದನ್ ಮರಿಯಲ ಐನಿಟ್ಟು ಬರ್ಸ ಬರ್ಪುನು ಒಂಜಿ ಆಣ ಕೊಂಟು ಪಾಡ್ರೆ ಉಡುಪು ಜಾತ ಈ ಮರಿಯಲ ಒಂಜಿ ಗಳಿಗರ ಬರ್ಸ ಬರ್ಪಿನಿ. ತೀರ ಏರಿ ಅಂಬರದಾಗೆ ನೇಸರ ನಗುತ್ತಾನೆ, ತೀರ ಏರಿ ಅಂಬರದಾಗೆ ನೇಸರ ನಗುತ್ತಾನೆ, ಮರಗಿಡ ತೂಗ್ಯಾವೇ ಚಿಪ್ಪಿಯಾವ್ಯಾವೇ. ಬರ್ಸ ಇಜ್ಜಿರ ನೀರಿಜ್ಜಿ ಅವಂದು ಹಾಡುತ್ತಿರುವವರು ಯಾರು? ಹಾಡುತ್ತಿರುವವರು ನಾನೇ, ಯಾಕೆ ಈತನವರೇ? ಬಲೆ ಬೆಚ್ಚ ಪೋಡಿ ಉಂಡು ಅಂದೆ ಈ ಆಸೆ ಪುಟ್ಟವನ ಅಂದತೆ ದುರ್ಗಾಪ್ರಸಾದ್. ಆಸೆ ಪುಟ್ಟವೊಂದು ಬೆಚ್ಚ ಪೋಡಿ ಉಂಡು ಬಲೆ ಎಂದು. ಹಾಡುತ್ತಿರುವವರು ಯಾರು? ನಾನೇ ಹಾಡೋದು, ಯಾಕೆ PMF ಏನಾಯ್ತು? ಸರಿ ಇಲ್ವಾ? ಹಾಡಿದ್ದು ಸರಿ ಇಲ್ವಾ? ನಿಮ್ಮ ಸ್ಥಳದಲ್ಲಿ ಮಳೆ ಶುರುವಾಯಿತೆ? ಹೌದೌದು, ಮಳೆ ಬರ್ತಾ ಇದೆ. ಈಗ ಸ್ವಲ್ಪ ಕಡಿಮೆ ಆಯ್ತು ಮಳೆ. ಗಂಗಾ ಯಮುನಾ ಸಂಗಮ ಈ ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು, ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು.
ರಾಜ್ಕುಮಾರ್ ಗಿಫ್ಟ್ ನಾನು ಪ್ಲೀಸ್ ರಿಟರ್ನ್ ಗಿಫ್ಟ್ ಪಿನ್ ಐಡಿಗೆ ರಾಜ್ಕುಮಾರ್ ಅವರೇ ಪಿನ್ ಐಡಿಗೆ ಒಂದು ರಿಟರ್ನ್ ಗಿಫ್ಟ್ ಕೊಡಿ. ರಾಜಿ ವರ್ಲ್ಡ್ಗೆ ಕರ್ಪೂರದ ಗೊಂಬೆ ತುಳು ಹಾಡು ಹಾಡಿ. ಅದು ಗೊತ್ತಿಲ್ಲ ನನಗೆ, ಕರ್ಪೂರದ ಗೊಂಬೆ ತುಳು ಹಾಡು ಗೊತ್ತಿಲ್ಲ. ರಿಲೀಕ್ಸ್ ಹಾಕಿದ್ರೆ ಆಡ್ಬೋದು. ಕರ್ಪೂರದ ಗೊಂಬೆ ಗೊತ್ತಿಲ್ಲ, ಬೇರೆ ಕೇಳಿ ಏನಾದ್ರು ಕನ್ನಡದ್ದು. ತುಳುದು ಅಷ್ಟು ಗೊತ್ತಿಲ್ಲ. ರಂಜಿತ್ ಅಣ್ಣ ಕೋಡೆದ ವಿಡಿಯೋ ತೂಲೆ ಪ್ಲೀಸ್ ಪನೊಂದುಲ್ಲೇರು. ರಂಜಿತ್ ಪೋಯರಾಂದಿಯೇ, ರಂಜಿತ್ ತೋಜ್ಜೇರು. ತುಳುವಿನಲ್ಲಿ ಬೇರೆ ಆಡ್ತೇನೆ. ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ ಅಕ್ಕ ಪಡೆದು ಲೆಪ್ಪು ನಕುಲು ಬತ್ತಿರಿತ್ತೆಲ. ಅಕ್ಕ ಪಡೆದು ಲೆಪ್ಪು ನಕುಲು ಬತ್ತಿರಿತ್ತೆಲ. ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ. ಓ ವಿಡಿಯೋ ಅಕ್ಕ ಪನೊಂದುಲ್ಲೇರು. 6 ಕೊಡೆ ಅಪ್ಲೋಡ್ ಬಂದಿರುತ್ತೆ ವಿಡಿಯೋ ಒಂಜಿ ಅವೆಂತು ಓಡುಗೆ ಬಾರ್ಲಿದನೆ ಪನೊಂದುಲ್ಲೆ. ಬಾರ್ಲಿದ ಅವೇ ಬಾರ್ಲಿದ ಉಪಯೋಗ ಈರ್ನ ದೇಹಗಳ ಎಡ್ಡೆ ತೂಲೆ ಅಂದನ್ ತೂಲೆ ತೂಲೆ ದೇಹಗ ಎಡ್ಡೆಗೆ ಅವು. ಹೇರಪ್ಪ ಅವರು ಹಾಯ್ ಅಂತ ಹೇಳ್ತಿದ್ರೆ. ಹಾಯ್ ಹೇರಪ್ಪ ಅವರು ಅಂದ ಪನೊಂದುಲ್ಲೇರು. ಮಲ್ಲಿಕಾ ಸಿಸ್ ಬಿದ್ದಿದ ಬೈದಿ ಗೌಜೀಡ್ ದಿನನೆ ಪೋಪುಜಿ ಕಣ್ಣದಲ್ಲೆಪ್ಪೆಲ ಮುಚ್ಚಂದೇನೆ ಅಲೆನು ತೂಪಿನಿ. ಕಾಜಿದ ಕಣ್ಣೋಟ ಸೂಜಿದ ನಂಪಾಟ ನೇಜಿದ ಕಂಡೋಡು ನವಿಲೊಂಜಿ ಪರ್ಪಿನ ಡೆನ್ನ ಡೆನ್ನಾಲ ಬಿನ್ನಗ ಬಾರಿ ತಮ್ಮನ. ಮಲ್ಲಿಕಾ ಮೇಡಮ್ನ ಊರು ಓಲಿಗೆ ಪನೊಂದು ನೀವು ಗಾಯಕರೇ? ಅಲ್ಲ ನಾನು ಗಾಯಕರಲ್ಲ. ನಾನು ಸುಮ್ಮನೆ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಆಡುದು. ನಾನು ಗಾಯಕಿ ಅಲ್ಲ. ಸುಮ್ಮನೆ ಒಂದು 2 ಲೈನ್ ಬರ್ತದೆ ಅಷ್ಟೇ ಆಡುದು. ಏನಪ್ಪ ನಿಮ್ಮದು ಜಾಮೂನು ನನಗೆ ಗೊತ್ತಾಗ್ತಾ ಇಲ್ಲ. ಎಂತದು ಏರಪ್ಪ ಅವರೇ ಅದು? ದುರ್ಗಾಪ್ರಸಾದ್ ಅಣ್ಣ ಯಾನು ದುಬೈ ಡುಪ್ಪುನು ಪನೊಂದುಲ್ಲೇರು. ಉದಯಣ್ಣೆ ಹಾಯ್ ಹಾಯ್ ಪನೊಂದುಲ್ಲೇರು. ಪ್ಲೀಸ್ ಗಿಫ್ಟ್ ಪಿನ್ ಐಡಿ ಫ್ರೆಂಡ್ಸ್ ಅಂತ ಹೇಳಿದ್ರೆ ನೋಡಿ. ಪಿನ್ ಐಡಿಗೆ ಗಿಫ್ಟ್ ಕೊಡಿ ಆಯ್ತಾ. ಕೋಟಿಯನ್ ಪೂಜಾರಿ ಅವರೇ ನೋಡಿ, ಪಿನ್ ಐಡಿಗೆ ಒಂದು ಗಿಫ್ಟ್ ಕೊಡಿ. ಮಲ್ಲಿಕಾ ಸಿಸ್ ಬನ್ನಿ ಜನರಂತ ಕರೀತಾ ಇದ್ದಾರೆ. ಬನ್ನಿ ಹೌದೌದು ಬನ್ನಿ ಬೇಗ ಜನ ಬನ್ನಿ. ಹಡಗಿನಿಂದಲೇ ಬಂದನಂತೆ ಕಡಲ ದಡೆಯಲಿ ನಿಂತನಂತೆ ಒಡನೆ ಮಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ. ಆವ ಕುಲಬೋರಂಗ ಅರಿಯಲಾಗದು. ಆವ ಕುಲಬೋರಂಗ ಅರಿಯಲಾಗದು. ಆನಂದ ನಿಮ್ಮ ಚಾನಲ್ ನನಗೆ ಗೊತ್ತಾಗ್ತಾ ಇಲ್ಲ. ಯಾವ ಆನಂದ್ ಇದ್ದಾರೆ ಇಲ್ಲಿ? ಯಾರ ಆನಂದು? ಕೋಟಿಯನ್ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್ ಪಿನ್ ಐಡಿಗೆ ಅಂತ ಹೇಳ್ತಾ ಇದ್ದಾರೆ. ನವೀನ್ ಅವನು ಕುಕಿಂಗ್ ಹೌಸ್ ಅವರು ಬಂದರು ಸಪೋರ್ಟ್ ಮಾಡಿ ರಿಟರ್ನ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ರಾಜಿ ವರ್ಲ್ಡ್ಗೆ ಕನೆಕ್ಟ್ ಆಗಿ ಆಯ್ತಾ. ಕುಕಿಂಗ್ ಹೌಸ್ ಅವರೇ ನೋಡಿ, ರಾಜಿ ವರ್ಲ್ಡ್ ಅವರಿದ್ದಾರೆ, ಅವ್ರು ರಿಟರ್ನ್ ಮಾಡ್ತಾರೆ ಈಗಲೇ. ನೀವು ಅವರಿಗೆ ಗಿಫ್ಟ್ ಕೊಟ್ಟರೆ ರಿಟರ್ನ್ ಗಿಫ್ಟ್ ಸಿಗ್ತದೆ ಈಗಲೇ. ನವೀನ್ ಅವರಿದ್ದಾರೆ, ಅದು ಅವರದು ಸಪೋರ್ಟಿಂಗ್ ಐಡಿ ಆಯ್ತಾ. ನವೀನ್ ಅವರೇ ಇದು ರಾಜಿ ವರ್ಲ್ಡ್ ಆಯ್ತಾ. ರಾಜಿ ವರ್ಲ್ಡ್ಗೆ ಕೊಟ್ಟು ಬಿಡಿ ಆಯ್ತಾ. ಅಪ್ಪು ತುಳು ಲಾಕ್ಸ್ ಅವರು ಬಂದರು. ಹಾಯ್ ಯಾನ್ನ ಬತ್ತೆ ಬಲೆ ಅಪ್ಪು ಅವ್ರು ಎಂಚೋಲರ್ ಚಾಪರಿಯಾರ. ವೆಲ್ಕಮ್ ಇರೇಗ. ದುರ್ಗಾಪ್ರಸಾದ್ ಅವರು ಇತ್ತೆ ಬರ್ಪೆ ಒಂತೆ ಬೇಲೆ ಉಂಡು ಮೇಡಮ್. ಓಕೆ ಬೇಲೆ ಮಲ್ತ್ಬಲೆ. ಓಕೆ ಅವೇ ಬೇಲೆ ಮಲ್ಪೆ. ಥ್ಯಾಂಕ್ ಯು ಮಾತ್ರ ಬರ್ತದೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.
ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಉಳಿದಿಹ ಮಾತು ನೂರಿದೆ, ಕಂಗಳು ವಂದನೆ ಹೇಳಿದೆ. ವಿಡಿಯೋ ನೋಡಿ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಮಲ್ಲಿಕಾ ಸಿಸ್. ಯರಪ್ಪ ಅವರು ಹ್ಞೂ ಅಂತ ಹೇಳ್ತಾ ಇದ್ದಾರೆ. ಈರ್ನ ಚಾಂಡೆ ದಾದ ತಿಂಡಿ ಚಾಂಡಿ ಎನ್ನ ತಿಂಡಿ ದಾಲಿಜ್ಜಿ ಬೈಯಡ್ ದಾಲ ತಿನ್ಪುಜಿ. ಬನ್ನಿ ಬನ್ನಿ ಜನರೇ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ಭೋಲೆನಾಥ್ ಭಕ್ತ್ ಬಂದ್ರು. ಲೈಕ್ ಡನ್. ಕಿರಣ್ ಪನಿಷ್ಮೆಂಟ್ ಮುಗಿದಿಜೆ, ಲೈಕ್ ಡನ್ ಅಂತ ಹೇಳಿದೆ. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಸೋ ಮಚ್. ಅಪ್ಪು ಗಿಫ್ಟ್ ಡನ್. ರಿಟರ್ನ್ ಗಿಫ್ಟ್ ಪ್ಲೀಸ್. ಪಿನ್ ಐಡಿ ನೋಡಿ ಅಪ್ಪು ಅವರೇ, ನೋಡಿ ಇಲ್ಲಿ ಪಿನ್ ಮಾಡಿದ್ದಲ್ಲ ರಾಜಿ ವರ್ಲ್ಡ್, ಅವರಿಗೆ ಗಿಫ್ಟ್ ಕೊಡಿ ಆಯ್ತಾ. ಅವರೇ ನವೀನ್ ಅವರು ಆಯ್ತಾ. ನವೀನ್ ಅವರ ಚಾನಲೇ ರಾಜಿ ವರ್ಲ್ಡ್, ಅದಕ್ಕೆ ಗಿಫ್ಟ್ ಕೊಡಿ ಆಯ್ತಾ. ಜೀವನೋಪಾಯಕ್ಕಾಗಿ ನೀವು ಏನು ಮಾಡುತ್ತೀರಿ? ನಾನು ಎಂತ ಮಾಡುದಿಲ್ಲ, ನಾನು ಹೌಸ್ ವೈಫು. ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ, ನಾನು ಮನೆಯಲ್ಲೇ. ಬೇಲ್ ಹುಡುಗರೇ ಅಂತ ಹೇಳ್ತಾ ಇದ್ದಾರೆ. ಕುಕ್ಕಿಂಗ್ ನವೀನ್ ನಿಮ್ಮದು ಯಾವುದೇ ವಿಡಿಯೋ ಕುಕ್ಕಿಂಗ್ ಅವರೇ ನವೀನ್ ಅವರಿಗೆ ಕೊಡಬೇಡಿ. ಇಲ್ಲಿ ನವೀನ್ ಅವರದೇ ಚಾನಲ್ ಇಲ್ಲಿದೆ ರಾಜಿ ವರ್ಲ್ಡ್ ಅಂತ, ಇಲ್ಲಿ ಪಿನ್ ಮಾಡಿದ್ದೇನಲ್ಲ, ಪಿನ್ ಐಡಿಗೆ ಕೊಡಿ ಆಯ್ತಾ. ಕುಕ್ಕಿಂಗ್ ಅವರೇ ಏನು ತೊಂದರೆ? ಯಾಕೆ ಏನು ತೊಂದರೆ ಇಲ್ಲ, ಏನಾಯ್ತು? PMF ಅವರೇ ಭೋಲೆನಾಥ್ ತೊಂದರೆ ಏನಿಲ್ಲ. ನಮ್ದೇ ಒಂದು ಏನಾದರೂ ಬೇಕಲ್ಲ, ಅದಕ್ಕೆ ಯೂಟ್ಯೂಬನ್ನು ಮಾಡ್ತಾ ಇರ್ತೇನೆ ಈಗ. ಏನು ಇದು ಕಾಣುದಿಲ್ಲ ಅದರೆಲ್ಲ. ಭೋಲೆನಾಥ್ ಅವರು ಮಲ್ಲಿಕಾ ದುಬೈ ಅವರೇ ನಮಸ್ತೆ, ಹೇಗಿದ್ದೀರಾ ನೀವು? ವೆರಿ ಹಾಯ್. ನಿಮಗೆ ಯೋಗ ಮಾಡಿ ಹೋಗಿ ಪ್ಲೀಸ್, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾ ಸಿಸ್ ಹಿರೇಗ ಪನ್ಯಾವೆ ಎಂಕ್ ಪಂತಜಿರ್ನಲ್ಲ. ಮಲ್ಲಿಕಾ ಸಿಸ್ ಗಿಫ್ಟ್ ರಿಟರ್ನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಪ್ಪು ಅವರು. ಎಷ್ಟು ಮಕ್ಕಳು? 2 ಮಕ್ಕಳು. PMF ಅವರೇ 2 ಮಕ್ಕಳು, ಗಂಡು ಮಕ್ಕಳು 2. ಭೋಲೆನಾಥ್ ಗಿಫ್ಟ್ ಡನ್. ಇರೆಗ ಗಿಫ್ಟ್ ಕೊರಿಯರ್ಗೆ ನವೀನ್ ಅರೆಗ ನೆಕ್ ಕೊರ್ಲೇವೆ, ಪಿನ್ ಐಡಿ ಉಂಡತೆ ಐಕ್ ಕೊರ್ಲೇವೆ ಅರೆಗ. PMF ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನನಗಾಗಿ ಕೊಡು ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಗಿಫ್ಟ್ ಬೇಕಾ? ಗಿಫ್ಟ್ ಕೊಡ್ತಾ ಇದ್ದಾರೆ ನೋಡಿ. ಭಕ್ತಿ ಹಾಯ್ ಪನ್ನೋದಿಲ್ಲ, ಭಕ್ತಿ ಹಾಯ್ ಪನ್ನೋದಿಲ್ಲ. ಪ್ಲೀಸ್ ಪಿನ್ ಐಡಿಗೆ ಗಿಫ್ಟ್ ಕೊಡಿ ಆಯ್ತಾ. ಪಿನ್ ಐಡಿಗೆ ಕೊಟ್ಟಿದ್ದೇನೆ. ನಿಮ್ಮ ಯೂಟ್ಯೂಬ್ ಚಾನಲ್ ಮೇಲ್ವಿಚಾರಣೆಗೆ ಒಳಪಟ್ಟಿದೆಯಾ ಅಂದ್ರೆ ಎಂತ ಅರ್ಥ? ನನಗೆ ಅರ್ಥ ಆಗ್ಲಿಲ್ಲ. PMF ವ್ಲಾಗ್ ಅವರು ಎಂತದು? ನಿಮ್ಮ ಯೂಟ್ಯೂಬ್ ಚಾನಲ್ ಮೇಲ್ವಿಚಾರಣೆಗೆ ಒಳಪಟ್ಟಿದೆಯಾ ಅಂದ್ರೆ ಯಾವುದೂ ಒಳಪಟ್ಟಿಲ್ಲ. ಅದೆಂತದು? ಪ್ಲೀಸ್ ಫ್ರೆಂಡ್ಸ್, ಪ್ಲೀಸ್ ಗಿಫ್ಟ್ ಪಿನ್ ಐಡಿ. ಹೌದೌದು, ನವೀನ್ ಅವರು ಹೇಳ್ತಾ ಇದ್ದಾರೆ ಪಿನ್ ಐಡಿಗೆ ಗಿಫ್ಟ್ ಮಾಡಿ. ಮಾನಿಟೈಸ್ ಆಗಿಲ್ಲ. PMF ಮಾನಿಟೈಸ್ ಆಗಿಲ್ಲ. ನಾನು ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ರು, 4 ಮಂತ್ ಆಯ್ತು, 4 or 5 ಮಂತ್ ಏನಾಯ್ತು ಅಷ್ಟೇ. ರಂಜಿತ್ ಅನ್ನ ವಿಡಿಯೋ ತೂಪೆ ಪಂದು ಬೇತೆ ಏರ್ನ ಲೈವ್ಗೆ ಪೋದು ಇಪ್ಪುಡತ್ತೆ ಅಂದ ಅರ್ಪಣ ಮಾತಿರ್ಗಳ ಸಪೋರ್ಟ್ ಮಲ್ಪಿರತ್ತೆ. ಮಲ್ಲಿಕಾ ಸಿಸ್ ಅಂಚ ಪೋದು ಬರಡು ಮಲ್ಲಿಜಿ ಮಾತಿರ್ಗಳ ಸಪೋರ್ಟ್ ಮಲ್ಪೊಡತ್ತೆ. ಆರ್ ಮಾತಿರ್ಗಳ ಸಪೋರ್ಟ್ ಮಲ್ಪೇರ ಒಂಜಿ ಮಸ್ತ್ ಎಡ್ಡಾರ್ನ ಸ್ವಭಾವ. ಮಾತಗಡಿಟ್ಲು ಒಪ್ಪೇರು, ಮಾತಗಡಿಲ್ಲ ಕುಸಲ್ಪ ತಿರುವೇರು ಅಂಚ. ಹಾಯ್ PMF ಬ್ರೋ ಅಂತ ಹೇಳ್ತಿದ್ದಾರೆ ಅಪ್ಪು ಅವರು. PMF ರಿಟರ್ನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾನು ಕೂಡ ಎಲ್ಲರನ್ನು ಬೆಂಬಲಿಸುತ್ತೇನೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು PMF ಅವರು, ಎಲ್ಲರನ್ನು ಕೂಡ ಸಪೋರ್ಟ್ ಮಾಡ್ತೀರಲ್ಲ, ಥ್ಯಾಂಕ್ ಯು ಸೋ ಮಚ್. போவாடி என்ன வீடியோ தூவடते ಅಡ ಪನ್ಕ ಏನು ಬತ್ತನ ಪನ್ಕ ಒಂತಲೆ ಯಾರು ಎನ್ನೆಲ್ಲ ವೀಡಿಯೋ ತೂಪುಜಿರಿ ಮಾತ್ರ ಸಪೋರ್ಟ್ ಎಡ್ಡೆ ಮಲ್ಪೇರ ರಂಚ ನೀರುಳಿರ್ತೇರು ರಂಜಿತ್ ಸಪೋರ್ಟ್ ಎಡ್ಡೆ ಮಲ್ಪೇರು ಕುಸಲ್ ಪಾತೆರಡು ಗೊತ್ತೇ ಅಪ್ಪುಜಿ ತೊಂದೆ ಅಪ್ಪುಲೆ ಅಂಚ ಉದಯನ ಅವಳ ಲೈವ್ ಸ್ಟಾರ್ಟ್ ಆನ ಅಂತ ಪೋಯಿರ ಅಂದಾರು. PMF ಗಿಫ್ಟ್ ಪ್ಲೀಸ್ ಪಿನ್ ಐಡಿ. PMF ಅವರೇ ಪಿನ್ ಐಡಿಗೆ ಒಂದು ಗಿಫ್ಟ್ ಕೊಡಿ ಆಯ್ತಾ. ಮಲ್ಲಿಕಾ ಸಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಾನಿನ್ನ ಕನಸಿಗೆ ಚಂದಾದಾರನು
ಚಂದ ಬಾಕಿ ನೀಡಲು ಬಂದೇ ಬರುವೆನು, ನಾನೇರ ಹೃದಯದ ವರದಿಗಾರನು, ನಿನ್ನ ಕಂಡ ಕ್ಷಣದಲ್ಲೇ ಮಾತೆ ಮರೆವೆನು. ಸಾನ್ವಿ ಅವರು ಬಂದ್ರು, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಾನ್ವಿ ಅವರೇ. ನೋಡಿ ಸಾನ್ವಿ ಅವರೇ, ಪಿನ್ ಐಡಿಗೆ ಗಿಫ್ಟ್ ಕೊಡಿ ಆಯ್ತಾ. ರಾಜಿ ವರ್ಲ್ಡ್ ಇದೆ ಅಲ್ಲ, ಅದಕ್ಕೆ ಗಿಫ್ಟ್ ಕೊಡಿ. ಇಲ್ಲಿ 3 ಡಾಟ್ ಉಂಟಲ್ಲ, ಅಲ್ಲಿಗೆ ಕ್ಲಿಕ್ ಮಾಡಿ ಗಿಫ್ಟ್ ಕೊಡಿ ಆಯ್ತಾ. ನಿಮ್ಮೆಲ್ಲರ ಬೆಂಬಲ ಬೇಕು ಮಿಸ್ಟರ್ ಸಾಂಗ್ಸ್. ಖಂಡಿತ ಖಂಡಿತ. ಈನ ಸಾಂಗ್ ದಾದಿ ಎಡ್ಡಿಜ್ಜಿ ಹೇಮಂತ್ ಒಂಜಿ ಎನ್ನ ಸಾಂಗ್ ನೀರು ಪುಗರು ಜರಿ ಹೇಮಂತ್ ದಾದಾಂಡಿ ಎಡ್ಡೆ ಅಪ್ಪಜ ಸಾಂಗ್ ಇರಿಗೆ ಸಾಂಗ್ ಪಂಡನ ಇಷ್ಟ ಇಜ್ಜೆ ಹೇಮಂತ್. ನಾನು ಕಾಲೇಜ್ ಓದಲು ಹೋಗುತ್ತೇನೆ ಮತ್ತು ಯೂಟ್ಯೂಬ್ ಚಾನಲ್ ಕೂಡ ಮಾಡುತ್ತೇನೆ. ಅದು ಅಷ್ಟು ಸುಲಭವಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲಿಸಿ. ಹೌದೌದು, ಯೂಟ್ಯೂಬ್ ಚಾನಲ್ ಮಾಡುದಂದ್ರೆ ಖಂಡಿತವಾಗಿ ಇದು ಸುಲಭದ ವಿಷಯ ಅಲ್ಲ. ನನ್ನ ಪ್ರಕಾರ ನಾನು ಹೇಳುದಂದ್ರೆ ತುಂಬಾ ಕಷ್ಟ. ಮಿಸ್ಟರ್ ಸಾಂಗ್ಸ್ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್ ಪಿನ್ ಐಡಿಗೆ ಅಂತ ಹೇಳ್ತಾ ಇದ್ದಾರೆ. ಸಾಂಗ್ ಮಿಸ್ಟರ್ ಸಾಂಗ್ ಅವರೇ, ಪಿನ್ ಐಡಿಗೆ ರಿಟರ್ನ್ ಗಿಫ್ಟ್ ಮಾಡಿ ಆಯ್ತಾ. ರಾಜಿ ವರ್ಲ್ಡ್ ಸಾನ್ವಿ ಗಣೇಶನ ಮೂವಿಯ ಹೀರೋಯಿನ್ ಬೈದೇರ ಅಂದಂದು ಏರಿ ಹೀರೋಯಿನ್ ಹತ್ತು ಖಾಲಿ ಅನ್ ಪದ್ಯ ಬಂದ್ಬಿನ್ ಮಾತ್ರ ಯಾನ್ ನನ್ನ ಏಪದ ಹೀರೋಯಿನ್ ಯಾನ್ ತೋರ ಬೊಡಿ ನನ್ನ ಹೀರೋಯಿನ್ ಬಂಡಾವು ಯಾರು ಮಸ್ತ್ ತೋರಲ್ಲೆ ಎಲ್ಲ ಹೀರೋಯಿನ್ ಪನ ಇರಲ್ಲ. ಸಾನ್ವಿ ಅಂಜು ಬನ್ವೆ ರಾತೆ ದಾದಾ. ಸಾನ್ವಿ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್ ಪಿನ್ ಐಡಿಗೆ. ಸಾನ್ವಿ ಪಿನ್ ಐಡಿ ಗಿಫ್ಟ್ ಕೊರ್ಲೆ ಅವೇ. ಓಡೆ ಮಾಡ್ದು ಬೋಪಿನಿ ಅನಿಲ್ ಕುಮಾರ್ ಅಡೆ ಪೋಯ್ ಬಕ್ಕ. ರಾಜಿ ವರ್ಲ್ಡ್, ನಾನು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿದ್ದೇನೆ. ಓಕೆ ಓಕೆ, ಥ್ಯಾಂಕ್ ಯು ರಾಜಿ ವರ್ಲ್ಡ್ ಅವರೇ. ರಾಜಿ ವರ್ಲ್ಡ್ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ ಮಿಸ್ಟರ್ ಸಾಂಗ್ ಅವರು. ಅಂಚಲ ಇಲ್ಲ ತಿನ್ಪರ ಅಂದ ಹೇಮಂತ್ ಇಲ್ಲ ತಿನ್ನಂದೇ ಪುಣೆ ಅಂದ್ ಬಕದ ಆಲೆಕ್ ಬೇಲೆ ಇಜ್ಜಿ ಆತ ಕಂತು ದೀಪೇರತ್ತ ತಿಂತೀನಿ ಬಕದಾದ ಮೇಲೆ. ಲಾವಣ್ಯ ಸಿಸ್ ಬಂದ್ರು, ಹಾಯ್ ಅಂತ ಹೇಳ್ತಾ ಇದ್ದಾರೆ, ಓಕೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಲಾವಣ್ಯ ಸಿಸ್ ರಾಜಿ ವರ್ಲ್ಡ್ ಇದ್ದಾರೆ ಇಲ್ಲಿ ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ ಆಯ್ತಾ. ಲಾವಣ್ಯ ಸಿಸ್ ವೆಲ್ಕಮ್ ನಿಮಗೆ ಲೈವಿಗೆ. ಮತ್ತೆ ಲೈಕ್ ಡನ್ ಅಂತ ಹೇಳಿ ಥ್ಯಾಂಕ್ ಯು ಲಾವಣ್ಯ ಸಿಸ್, ಥ್ಯಾಂಕ್ ಯು. ಹೇಮಂತ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಹೇಮಂತ್ ಅವರಿಗೆ ಗಿಫ್ಟ್ ಕೊಡ್ಲಿಕ್ಕೆ ಬರುವುದಿಲ್ಲ ಅಂತೆ. ತೋಜುಜರು ಒಲ್ಪಲ ಪನ್ ತೋಜುಜರು ಒಲ್ಪರ ಏರಿ ರಂಜಿತಾ. ಓ ರಂಜಿತ್ ಕೂ ಪಂಡ ಬರ್ವೇರಾ ಪಾಡಿಯೇ ಗುಡ್ ಅಂತ. ಲಾವಣ್ಯ ಸಿಸ್ ಸಪೋರ್ಟಿಂಗ್ ಅಲ್ಲಿದೆ. ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಏನು ಹೇಳಲು ಬಯಸುತ್ತೀರಾ? ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ನೋಡಲಿಲ್ಲವಾ ಮಿಸ್ಟರ್ ಸಾಂಗ್. ನಿಮ್ಮ ಯೂಟ್ಯೂಬ್ ಚಾನಲ್ ಚಂದ ಇರ್ಬೋದು. ನಿಮ್ಮ ಯೂಟ್ಯೂಬ್ ಚಾನಲ್ ಸಾಂಗ್ ಅಂತ ಹೇಳಿದರೆ ಚಂದ ಇರ್ತದಲ್ಲ. ಸಾಂಗ್ ಅಂದರೆ ಕೇಳಲಿಕ್ಕೆ ಖುಷಿ ಆಗ್ತದೆ ಹಾಗೆ. ಲಾವಣ್ಯ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್ ಪಿನ್ ಐಡಿ ಅಂತ ಹೇಳ್ತದೆ. ಕಾಫಿ ಆಯಿತು ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್. ನವೀನಲ್ಲಿ ಇರುತ್ತೆ, ನವೀನನೇ ಅವು ನವೀನ್ ಸಪೋರ್ಟಿಂಗ್ ಐಡಿ ಯಾರ ಚಾನಲ್ ಉಂಟತೆ ಒಂದು ರಾಜಿ ವರ್ಲ್ಡ್, ಅವರ ಚಾನಲ್ ರಾಜಿ ವರ್ಲ್ಡ್, ಅದಕ್ಕೆ ನೀವು ಗಿಫ್ಟ್ ಕೊಡಿ ಆಯ್ತಾ ಲಾವಣ್ಯ ಅವರೇ. ನಾವು ಮಂಗಳೂರಿಗೆ ಬರಬೇಕಂತ ಮಾಡಿದ್ದೆ ಮೇಡಮ್, ಬಹಳ ದಿವಸ ಆಯಿತು ಮಂಗಳೂರಿಗೆ ಬಂದಿಲ್ಲ. ಹೌದು ಬನ್ನಿ, ವೆಲ್ಕಮ್ ಟು ಮಂಗಳೂರು ಏರಪ್ಪ ಅವರೇ. ಮಳೆ ಉಂಟು ಮಾತ್ರ, ಮಳೆ 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 ಮಳೆ. ಲಕ್ಕಿ ಲಕ್ಕಿ ದಾದ ಮಲ್ಪುನು ಅನಿಸುತ್ತಿದೆ. ಕನ್ನಡ ಅನಿಸುತ್ತಿದೆಯಾ? ಸ್ವಲ್ಪ ಬರ್ತದೆ, ಆಡ್ತೇನೆ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳಿಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳಿಂದು. ಆಹಾ ಎಂತ ಮಧುರ ಯಾತನೆ, ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ
ಸೂಪರ್ ಸಿಸ್ಟರ್ ಸಾಂಗ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ನವ್ಯವರೇ, ಥ್ಯಾಂಕ್ ಯು. ಸೂಪರ್ ಸಿಸ್ಟರ್ ಸಾಂಗ್ ಈರ್ನ ಇಷ್ಟ ಇನ್ಸ್ಟಾ ಇಜ್ಜಿ ಎನ್ನ ದುರ್ಗಪ್ರಸಾದ್ ಇನ್ಸ್ಟಾ ಇಜ್ಜಿ ಅನಿಸುತ್ತಿದೆ ಕನ್ನಡ ಇನ್ಸ್ಟಾ ಇಲ್ಲ ನಂದು, ನಾನು ಇನ್ಸ್ಟಾದಲ್ಲಿ ಇಲ್ಲ. ವಾಯ್ಸ್ ಸೂಪರ್ ಸಿಸ್ಟರ್ ಅಂತೇಳಿ ಥ್ಯಾಂಕ್ ಯು ನವೀನ, ಥ್ಯಾಂಕ್ ಯು ಸೋ ಮಚ್. ಒಂಜಿ ಸಿಂಗಲ್ ನಂಬರ್ ಪಲ್ಲೆ ಅಕ್ಕ, ಸಿಂಗಲ್ ನಂಬರಾ 9 ಸಿಂಗಲ್ ನಂಬರ್ ದಾಯಿ ಗುಡ್ ಅಂತ ಹೇಳ್ತಾ ಇದ್ದಾರೆ. ಮುಂಗಾರು ಮಳೆ, ಪೂಜಾ ಗಾಂಧಿ ಎಂಟ್ರಿ, ಹೌದೌದು ಎಲ್ಲ ಎಂಟ್ರಿ ಆಗ್ತಾರೆ. ನಿಮ್ಗೆಲ್ಲ ಗೊತ್ತುಂಟಲ್ಲ ಸಾನ್ವಿ ಅವರೇ, ಪಿಕ್ಚರ್ದ ಹೆಸರೆಲ್ಲ ಮತ್ತೆ ಯಾರು ಹೀರೋಯಿನ್ ಎಲ್ಲ. ನೀವು ಗಾಯಕರಾಗಬಹುದು ಮತ್ತು ಸೋನಿ ಟಿವಿಯಲ್ಲಿ ಇಂಡಿಯನ್ ಐಡಲ್ಗೆ ಸೇರಬಹುದು. ಹೌದಾ, ನನಗೆ ಗೊತ್ತೇ ಇರಲಿಲ್ಲ. ಬೇಡಪ್ಪ, ನನಗೆ ಸಾಕು, ನಾನು ಇಲ್ಲಿಯೇ ಸುರಕ್ಷಿತವಾಗಿದ್ದೇನೆ. ನಾನು ಹೀಗೆ ಆಡ್ತಾ ಇರ್ತೇನೆ ಬೇಕಾದ್ರೆ ಮನೆಯಲ್ಲಿ. ಸಾನ್ವಿ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಲಾವಣ್ಯ ಸಿಸ್ಟರ್, ನಮ್ಮ ಪುಟ್ಟ ಗೌರಿ ಮಾತಾಡೋದಿಲ್ಲ ರೀ. ಯಾರು ಪುಟ್ಟ ಗೌರಿ? ಲಾವಣ್ಯ ಸಿಸ್ ಯಾರು? ಏರಪ್ಪ ಅವರೇ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಕುಡೊಂಜಿ ಪಲ್ಲೆ, ಕುಡೊಂಜಿಯಾ? ಕುಡೊಂಜಿ 6 ಇದು ನಂಬರ್ ತಾಯಿ 6. ಲಾವಣ್ಯ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್ ಪಿನ್ ಐಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ ನವೀನ್ ಬ್ರದರ್ ರಿಟರ್ನ್ ಮಾಡ್ತೇನೆ ಅಂತ ಹೇಳ್ತಾರೆ ಸಾನ್ವಿ ಅವರು. ದುರ್ಗಾ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್ ಪಿನ್ ಐಡಿ. ರಾಜಿ ವರ್ಲ್ಡ್ ಅವರೇ, ನನ್ನ ವಿಡಿಯೋಗೆ ಕಮೆಂಟ್ ಆಗಬೇಕು, ಇಲ್ಲದಿದ್ರೆ ನನಗೆ ಗೊತ್ತಾಗುದಿಲ್ಲ ಗಿಫ್ಟ್ ಕೊಡ್ಲಿಕ್ಕೆ. ನಿಮ್ಮ ಜೀವನ ಹೇಗೆ ನಡೆಯುತ್ತಿದೆ? ನಮ್ಮ ಜೀವನ ನಡೆಯುತ್ತದೆ. ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ ಡ್ರೈವರ್ ಆಗಿ, ನಡೆಯುತ್ತದೆ. ಹಾಗೂ ಈಗೂ ನಡೆಯುತ್ತದೆ. ಇಂದಿನ ದಿನ ಇಲ್ಲಿಯವರೆಗೂ ಹೇಗಿತ್ತು? ಇಂದಿನ ದಿನ ಇಲ್ಲಿಯವರೆಗೂ ಸಖತ್ತಾಗಿತ್ತು. ಹೇಮಂತ್ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್ ಪಿನ್ ಐಡಿ ಅಂತ ಹೇಳ್ತಿದ್ರೆ. ಹೇಮಂತ್ ಅವರಿಗೆ ಗೊತ್ತಿಲ್ಲ. ಅಕ್ಕ ಎರೆಗ ನಂಬರ್ ಕೊರ್ಪುನಾ ಅವು ಎಂಜಿನ ಗೊತ್ತು. ಸಿಂಗಲ್ ನಂಬರ್ಗೆ ಪಂಡಿರ ಐಕ್ ಖಾಲಿ ಒಂಜಿ ನಂಬರ್ ಪಂಡ್ರೆ ಆತೆ ನಂಬರ್ ಕೊರ್ಪು ಜಾನ ಎರೆಗಳ ಅದು ನಂಬರ್ ಕೊಡಿಕ್ಕಿಲ್ಲ ವೈಟಿಯಲ್ಲಿ, ಅದು ಸಿಂಗಲ್ ನಂಬರ್ ಅಂತ ಹೇಳಿದ್ರೆ. ಥ್ಯಾಂಕ್ ಯು ಮೇಡಮ್. ಓಕೆ ದುರ್ಗಾಪ್ರಸಾದ್ ಅವರೇ. ಎಂಕಿಜ್ಜ ಈರೆಗ್ಲ ಒಂಜಿ ಕೊರ್ಪೆ ಓಹು ನಂಬರಾ 7 ಪತೊಲ್ಲೆ ಈ ರಂಜಿತ್ ಎಲ್ಲರೂ ಹೇಳಿ. ಓ ದೇವರ, ರಂಜಿತ್ ಓಡೆ ಪೋತೀನಿ. ರಂಜಿತ್ ಈರೊಂಜಿನತೆ ಫಸ್ಟ್ ಉನ್ನತೆ ಮಲ್ಲಿಕಾ ಸಿಸ್ನ ಒಂಜಿ ಬಾರ್ಲಿದ ವಿಡಿಯೋ ತೂದು ಬರೋಡು. ಈಗಿನ ಮಲ್ಲಿಕಾ ಸಿಸ್ ಎಂಕಿತ ನೆರ್ಪೇರು. ಎಲ್ಲರೂ ಹೇಳಿ ಇದ್ದೀರಾ ಅಲ್ಲೇ ಇರಿ, ಯಾಕೆಂದ್ರೆ ಮಳೆ ಅಲ್ವಾ, ಹಾಗೆ ಜಾರ್ತದೆ ಅವಂದು. ಪ್ಲೀಸ್ ಗಿಫ್ಟ್ ಪಿನ್ ಐಡಿ ಅಂತ ಹೇಳ್ತಾ ಇದ್ದಾರೆ. ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್ಟರ್ ಮೂವಿ ಹಾಡು ಆಡಿ ಅಂತ ಹೇಳ್ತಾ ಇದ್ದಾರೆ. ಓಪನ್ ನೋಡಿಯೇ ಸಾನ್ವಿ ಪಲ್ಲೆ ಯಾವ ಮೂವಿ ಹಾಡಬೇಕು ಹೇಳಿ, ನೀವು ಹೇಳಿ. ನಾನು ಸಿಸ್ಟರ್ ಮೂವಿ ಹಾಡು ಆಡಿ ಯಾವ ಮೂವಿದ್ದು ಯಾವ ಹಾಡು ಆಡ್ಬೇಕು ಸುಲಭದ್ದು ಹೇಳಿ ಆಯ್ತಾ, ಕಷ್ಟದೆಲ್ಲ ಹೇಳ್ಬೇಡಿ. ಈಗಿನದು ಯಾವ್ದು ಗೊತ್ತಿಲ್ಲ, ಹಿಂದಿಯದಾದ್ರೆ ಸ್ವಲ್ಪ ಆದ್ರೂ ಗೊತ್ತಾಗ್ಬೋದು. ಎಂಕ್ ಬೊಡ್ಚಿ ದಾದಿ ಹೇಮಂತ್, ಅಯ್ಯೋ ಅಕ್ಕ ದಾದಿ ಒಂಜಿ ಗೇಮ್ ಉಂಡು ಅವೇಕ್ ಕೇನ್ನಕ್ಕ ನಂಬರ್. ಅಯ್ಯೋ ದೇವ. ಓಕೆ ಮಲ್ಲಿಜ್ಜಿ ಯಾನ್ ಪಕ್ಕಡೆ ಅನ್ನಿ ಅವತ್ತು ಈರ್ ಕಾಲ್ ನಂಬರ್ ಕೇನು ಹೇಮಂತ್ ಕೇನು ಎರೆಗ್ ನಂಬರ್ ಕೊರಿಯಾರು ಜಸ್ಟ್ ಅಂಚೆನೆ ಖಾಲಿ ಪಾತಿರ್ನೆಗಳು. ಓವಿಯೇ ಸಾನ್ವಿ ಪದ್ಯ ಹೋಗ್ಬೋಡು ಪಲ್ಲೆ ಮಕ್ಕ ಪದ್ಯ ಖಾಲಿ ಅಣ್ಣ ಗೊತ್ತು ಚಿಂಕ್. ಎನ್ನ ನಂಬರ್ ಪಾರಿವಾಳ ಏರ್ನ ನಂಬರ್ ಕೊರ್ತನು ಮಲ್ತಾರ ಪಾರಿವಾಳ ಕಾಲ್ ಮಲ್ತಾರ. ಸುಂದರ ಲೋಕವಿದೆ ಅದು ಬರುದಿಲ್ಲ. ಸುಂದರ ಲೋಕವಿದೆ ಅದಷ್ಟೇ ಬರುದುವಾ ಸಾನ್ವಿ. ನನ್ಗೆ ಅದು ನಿಮ್ಗೆ ಬರ್ತದ? ನನಗೆ ಬರುದಿಲ್ಲ, ಅದೆಲ್ಲ ಬರುದಿಲ್ಲ, ಕೆಲವು ಬರುದಿಲ್ಲ ನನಗೆ. ಒಟ್ರಾಸಿ ಓಲ್ಡ್ ಸ್ವಲ್ಪ ಬರ್ತದೆ ಅಷ್ಟೇ. ಮಳೆ ನಿಂತು ಹೋದ ಮೇಲೆ ಆಗ್ಬೋದಾ? ಯಾನ್ ಕೋಡೆ ಒಂಜಿ ಸಾಂಗ್ ಪಲ್ಲೆ ಪಂಡೆ ಆಪುಜಿ ಪಂಡರು ಕೋಡೆ ಈ ರೀತಿ ಏತ್ ಸಾಂಗ್ ಪಂಡರಿ. ದುರ್ಗಾಪ್ರಸಾದ್ ಯಾನ್ ಕೋಡೆ ಒಂಜಿ ಎಕಡೆ ಒಂಜಿ ಸಾಂಗ್ ಪನಿಯತೆ ಒಂಜಿ ಸಾಂಗ್ ಪಂಡ ಯಾನ್ ಪನಿಯನೆ ಕೋಡೆ ಎಕಡು ಕೇಂದು ಜಿರಿಗ್ ಇತ್ತೇರಿಗೆ ವಾ ಸಾಂಗ್ ಬೋಡ್ ಪಲ್ಲೆ ದುರ್ಗಾಪ್ರಸಾದ್ ಯಾನ್ ಪಂತೆ ಕಾಣೆ ಎಕಡೆ ಸಾಂಗು ಅದೇ ಸಾನ್ವಿ ಒಂದು ಪನ್ಯತೆ ಯಾನು ಹೋಗೊತ್ತುಂಡೆ ಈರ್ ಪೋದಾಣ ಅಂದಪ್ಪಗ. ನಮ್ಮ ಮಾಲಾಶ್ರೀನ ಪಿಕ್ಚರ್ದ ಪದ್ಯ ಪನ್ಯಾನು ಆಕಾಶದಾಗೆ ಯಾರು ಮಾಯಗಾರನು ಅವು ಪನ್ಯತೆಯನು.
ಪ್ರೀತಿ ಪ್ರೇಮ ಪ್ರಣಯ ಮೂವಿ, ಪ್ರೀತಿ ಪ್ರೇಮ ಪ್ರಣಯ ಮೂವಿದ್ದೇ ಬರುದಿಲ್ಲ. ನೀವು ಎಷ್ಟು ಹೋಶ್ಯಾರಿದ್ದೀರಲ್ಲ, ಪ್ರೀತಿ ಪ್ರೇಮ ಪ್ರಣಯ ಯಾವುದು ಅದು ಬರುದಿಲ್ಲ ನನಗೆ. ಅದು ಪಯಣ ಪ್ರೀತಿಯ ಕಡೆಗೆಯಾ, ಅದು ಸ್ವಲ್ಪ ಬರುದು. ಹೇಮಂತ್ ಆಫ್ ಮಂತೇರು ಏರ್ನನ ನಂಬರ್ ಆಫ್ ಮಂತೇರು ಏರ್ನಲ ನಂಬರ್ ಪನೊಂದುಲ್ಲೇರು ದಾದೇವಿ ಹೇಮಂತ್ ಇಂಕ ಅರ್ಥ ಪುಜಿ ರಂಜಿತ್ ಅನ್ನ ಎನ್ನ ವಿಡಿಯೋ ತೂತು ಜರತೆ ಬನ್ನಿ ಬನ್ನಿ ಜನರೇ ಪನ ಸಾನ್ವಿ ಅನಿಸುತ್ತಿದೆ ಪನಿ ಎತ್ತೆ ಅನಿಸುತ್ತಿದೆ ಯಾಕೋ ಇಂದು ಪನ್ನತೆ ಸುರಿಯುವ ಸೋನೆಯು ಸೋಸಿದೆ ನಿನ್ನದೇ ಪರಿಮಳ, ಯಾರ ಕನಸಲು ನೀನು ಹೋದರೆ ತಳಮಳ, ಪೂರ್ಣ ಚಂದಿರ ರಜ ಹಾಕಿದ ನಿನ್ನನು ಭುವಿಯಲ್ಲಿ ಕಂಡ ಕ್ಷಣ. ಕನಸುಗಾರದ ಒಂಜಿ ಪನ್ಲೆ ಮಲ್ಲಿಕಾ ರಿಟರ್ನ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾ ಸಿಸ್ ರಿಟರ್ನ್ ಕೊಡೋರಿಗೆ ಕನಸುಗಾರದ ಸಾಂಗ್ ಪನ್ಲೆ. ಎಲ್ಲೋ ಅದು ಎಲ್ಲವ ಎಲ್ಲೋ ಅದು ಎಲ್ಲೋ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ, ಈ ಕಂಗಳ ಗೂಡಿನಲ್ಲಿ ಹೊಸರಾಗದ ಚಿಲಿಪಿಲಿಯೋ, ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚಗುಳಿಯೋ, ನೆನಪೆ ನನ್ನ ಮೈ ಪುಳಕ, ನೆನಪೆ ನನ್ನ ಮೈ ಜಳಕ, ನೆನಪೆ ನನ್ನ ಕನಕ, ನೆನಪೆ ಒಂದೇ ಕೊನೆ ತನಕ. ಅನಂತನಾಗೆ ಅಂಡ್ ಭಾರತಿ ಹೀರೋಯಿನ್ ಪ್ರೀತಿ ಪ್ರೇಮ ಪ್ರಣಯ ಅವು ಗೊತ್ತುಜ್ಜಿ, ಅವು ಗೊತ್ತುಜ್ಜಿ ಪ್ರೀತಿ ಪ್ರೇಮ ಪ್ರಣಯ. ಪ್ಲೀಸ್ ಗಿಫ್ಟ್ ಪಿನ್ ಐಡಿ ಅಂತ ಹೇಳ್ತಾ ಇದ್ದಾರೆ ನವೀನ್ ಅವರು. ಕುಕ್ಕಿಂಗ್ ಹೌಸ್ ಗಿಫ್ಟ್ ಡನ್. ನಿಮ್ಮ ಯೂಟ್ಯೂಬ್ ಚಾನಲ್ ನೀವು ಎಷ್ಟು ಸಮಯದವರೆಗೆ ಲೈವ್ ಆಗುತ್ತೀರಾ? ನಾನು ಬೆಳಿಗ್ಗೆ ಒಂದು 8 ಗಂಟೆಗೆ ಬಂದು ಒಂದು 9:30 ತನಕ ಇರ್ತೇನೆ. ಮತ್ತೆ ಸಾಯಂಕಾಲ ಇವತ್ತು 3:45ಕ್ಕೆ ಬಂದಿದ್ದೇನೆ. ಇಲ್ಲದಿದ್ದರೆ 4 ಗಂಟೆಗೆ ಬರ್ತೇನೆ. 4 ಗಂಟೆಯಿಂದ 5ವರೆಗೆ ಇರ್ತದೆ. ಇವತ್ತು 3:45ರಿಂದ ಎಷ್ಟು ಗಂಟೆ ನೋಡಬೇಕು. PNG ಲೈಕ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. PNG ಇದು PMG ಬೇರೆ PNG ಬೇರೆಯಾ? ನವೀನ್ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ. ಲಾವಣಸಿಸ್ ಗುಡ್ ಅಂತ ಹೇಳ್ತಾ ಇದ್ದಾರೆ. PNG ಅವರು ಒಳ್ಳೆ ವಾಯ್ಸ್ ಆಂಟಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೂಪರ್ ಅಂತ ಹೇಳ್ತಾ ಇದ್ದಾರೆ ದುರ್ಗಾ ಪ್ರಸಾದ್ ಅವರು. ಮಲ್ಲಿಕಾ ಕನೆಕ್ಟ್ ಆಗಿ ನನಗೆ ಅಂತ ಹೇಳ್ತಾ ಇದ್ದಾರೆ. PNG ಗಿಫ್ಟ್ ಡನ್. ರಿಟರ್ನ್ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ ನವೀನ್ ಅವರು. ನೋಡಿ ರಿಟರ್ನ್ ಗಿಫ್ಟ್ ಪಿನ್ ಐಡಿಗೆ ಗಿಫ್ಟ್ ಕೊಡಿ ಆಯ್ತಾ. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತನ್ನನೆ ರಾತ್ರಿ, ಹಾಯಾಗಿ ನಾ ಮನಗಿರಲು, ಈ ತುಂಬು ಹಾಸೆಗೆ ನನ್ನನ್ನು ಕಿತ್ತು, ಈ ನಲ್ಲನ ಸೇರೆಂದಿತು. PM ಆ್ಯಂಡ್ PM ಬ್ಲಾಗ್ ಅಫಿಷಿಯಲ್ ನನ್ನ 2 ಇನ್ಸ್ಟಾಗ್ರಾಮ್ ಖಾತೆಯನ್ನು ಅನುಸರಿಸಿ ಮತ್ತು ಬೆಂಬಲಿಸಿ ಅಂತ ಹೇಳ್ತೇವೆ. ಓ ನಿಮ್ಮದೇ 2 ಕೂಡ. ಓಕೆ. ಜಳಕ ಆಗಿಲ್ವಾ ಆಂಟಿ? ಎಂತ ಮಾತಾಡೋದಿದು PNG ಯಾನ್ ಜೀವ ಇಪ್ಪುನ ಮುಟ ಸಪೋರ್ಟ್ ಮಲ್ಪೆ ಬೇಡ ದಾದು ಚಂದಿರ ತಂದಾಯ್ತು. ಅದು ಹೇಳಿ ಆಯ್ತು. ಚಾ ಆಯ್ತಾ? ಚಾ ಆಗಿದೆ. ಸಪೋರ್ಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅದು ನೈಸ್ ಅಂತ ಹೇಳ್ತಾ ಇದ್ರೆ. ಚಂದಿರ ಇಸೆ ನನ ಬರೋಡು. ಇರಿಗೆ ಚಂದ್ರ ನನ ಬರೋಡ ತಂದಂದು ನಮಕ್ ಚಂದ್ರ ನನ ಬರೋಡು ಪ್ರಸಾದನ್ನ. ಒಂದು ಪ್ಲೀಸ್ ಗಿಫ್ಟ್ ಪಿನ್ ಐಡಿಗೆ ಗಿಫ್ಟ್ ಕೊಡಿ ಆಯ್ತಾ ಪ್ರಸಾದನ. ಪಿನ್ ಐಡಿಗೆ ಒಂದು ಗಿಫ್ಟ್ ಕೊಡಿ. ಮಲ್ಲಿಕಾ ಯಾಕೆ ರಿಟರ್ನ್ ಗಿಫ್ಟ್ ಕೊಡಲ್ವಾ ಅಂತ ಕೇಳ್ತಿದ್ದಾರೆ. ಮಲ್ಲಿಕಾ ಸಿಸ್ ಹೋದ್ರು ಕಾಣ್ಬೇಕು. ಇತ್ತೆ ಸರಿತಾ ಮೂವಿದ ಹೀರೋಯಿನ್ ಎಂಟ್ರಿ ಪನೊಂದುಲ್ಲೇರು ಯಾನು ವರ್ಕ್ ಆಂಡೆ. ಓಕೆ. ಹಾಡುಗಳನ್ನು ಆಡುವುದರಿಂದ ಸಾಕು. ನಿಮ್ಮ ಧ್ವನಿ ಚೆನ್ನಾಗಿಲ್ಲ ಎಂದು ಭಾವಿಸಬೇಡಿ ಮತ್ತು ಎಲ್ಲರೂ ಕೆಟ್ಟದಾಗಿ ಭಾವಿಸುವುದಿಲ್ಲ. ಹೌದು, ನನ್ನ ಧ್ವನಿ ಚಂದ ಇಲ್ಲ ಅಂತ ಗೊತ್ತುಂಟು PMF ಅವರೇ. ನನ್ನ ಪೋಪುನು. ಓಕೆ. ಬಾಯ್ ಹೇಮಂತ್ ಬಾಯ್. ಎಲ್ಲೇ ಬಲೆ ನಿಮ್ಮ ಊರು ಎಲ್ಲಿ? ಯಾವುದು? PNG ಅಂಕಲ್. ನಮ್ಮ ಊರು ಇಲ್ಲಿ ಮಂಗಳೂರು. ನೇನ ಹಾಗಲು ಕನ್ನಡ ಹಾಡು. ಅದೆಂತ ನೇನು ಹಾಗಲು ಕನ್ನಡ ನಾಡು ಅಂತೆ? ಅದೆಂತ ಅರ್ಥ ಆಗ್ಲಿಲ್ಲ.
ಪ್ರಸಾದ್ ಗಿಫ್ಟ್ ನನ್ನ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓ ನಲ್ ಸ್ವರ ಪೋತು ಸಾನ್ವಿ. ಹಾ ಪೂಜೆ. ಓ ನಲ್ಲನೆ ಸವಿ ಮಾತೊಂದ ನುಡಿವೆಯಾ, ನಾ ಏನನ್ನು ನುಡಿಯಲಿ ನಲ್ಲೆ ತಿಳಿಸೆಯ, ನೀ ನನ್ನ ಜೀವ ಎಂದಿಗೂ, ನಾನಿನ್ನ ಬಿಡೆನು ಎಂದಿಗೂ. ಕುಂಕಿಗಾವ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಏಜ್ ಆಂಟಿ ಎಂಚಿನ ಆಂಟಿ ಡಾಯ್ಜಿ ಮಾರ ಎಲ್ಲದಾಲ ಉಂಡಾ ಎಲ್ಲದಾಲ ಇಜ್ಜಿ ವಿಡಿಯೋ ನೋಡಿ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾ ಸಿಸಿ ಏತು ಪಾತೇರ್ನು ಮೇರಿ ಹೇಮಂತ್ ದಾದಿ ನೀವು ಹೀರೋಯಿನ್ ಇದ್ದಾಗೆ ಇದ್ದೀರಾ? ಹೌದಾ, ಥ್ಯಾಂಕ್ ಯು ಥ್ಯಾಂಕ್ ಯು. ಅದು ಫಿಲ್ಟರ್ ಮಾಡಿ ಹಾಕಿದ್ದು ಮಾರ್ರೆ, ನಾನು ಹೀರೋಯಿನ್ ಆಗಿ ಇಲ್ಲ ಅದು. ಸೂಪರ್ ಸೌಂಡ್. ಮಲ್ಲಿಕಾ ಯಾಕೆ ಮಾತಾಡಲ್ಲ? ಮಲ್ಲಿಕಾ ಸಿಸ್ ಮಾತಾಡಿ PNG ಅವರ ಹತ್ರ. ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಏನನ್ನು ಹೇಳಲು ಬಯಸುತ್ತೀರಾ? ನಿಮ್ಮ ಯೂಟ್ಯೂಬ್ ಚಾನಲ್ ಚೆನ್ನಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಮದುವೆಯ ನಂತರ ಎಷ್ಟು ವರ್ಷಗಳು ಕಳೆದಿವೆ? ಯಾಕೆ ನಿಮಗೆ ಅದೆಲ್ಲ? ಯಾಕೆ ನೀವು ಸರಿಯಾಗಿ ಮಾತಾಡುತ್ತಾ ಇಲ್ಲ? ಯಾಕೆ ನಾನು ಮಾತಾಡ್ತಾ ಇದ್ದೇನೆ PNG ಅವರೇ. PNG PMG PMF ಒಂದೆಯಾ? 2 ಐಡಿಗಳು. ಈಗಷ್ಟೇ ಕೇಳಿದೆ ಅಂತ ಹೇಳಿದ್ದಾರೆ. ಈಗಷ್ಟೇ ಕೇಳಿದೆ ಅಂತ ಕೇಳಿದ್ರು. ಅವು ಏರು ಹೇಮಂತ್ ಹೀರೋಂಜಿ ನಾಡೋಡು ಅವು ಏರಂದು ನೀಲಿ ಕೊಡ್ತಾರೆ. ಅದು ನಾದು ಪನ್ನೆ. ಬಾನಲ್ಲು ನೀನೆ ಭುವಿಯನ್ಲು ನೀನೆ, ಬಾನಲ್ಲು ನೀನೆ ಭುವಿಯನ್ಲು ನೀನೆ. ಅವು ಎಂಚಿನ ಪದ್ಯ ಅವು ಬರ್ಪುಜಿ ಮಾರ್ರೆ. ಫಸ್ಟ್ ಅದ ಬಾನಲ್ಲು ನೀನೆ ಬರ್ಪುಜಿ, ಎಲ್ಲೆಲ್ಲು ನೀನೆ ನನ್ನಲ್ಲು ನೀನೆ. ಕನ್ನಡದ ಶೈನಿಂಗ್ ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಬೇರೆ ಎಲ್ಲ ಒಂದೇ ಅಚ್ಚಾವು ಜನಪದ ಸಾಂಗ್ ಪನ್ಪುನ ಪಲ್ಲೆ ಜನಪದ ಸಾಂಗ್ ಬೋಡ. ಓ ಇದೇ ಜನಪದನೇ ಇದು. ನಾನು ನಿನಗೆ ಏನಾದರೂ ಕೆಟ್ಟದನ್ನು ಹೇಳಿದ್ದೇನೆಯ? ಇಲ್ಲ ಹೇಳಿಲ್ಲ. ಪ್ಲೀಸ್ ಗಿಫ್ಟ್ ಪಿನ್ ಐಡಿಗೆ ಮಾಡಿ ಅಂತ ನವೀನ್ ಅವರು ಹೇಳ್ತಾ ಇದ್ದಾರೆ. ನವೀನ್ ಅವರು ಪಿನ್ ಐಡಿಗೆ ಗಿಫ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಜನಪದ ಬೋಡ. ಕನಸಲು ನೀನೆ ಮನಸ್ಸಲು ನೀನೆ ಅವ ಜನಪದನಾ? ಜನಪದ ಓ ಮಾರ್ರೆ ಜನಪದ ಇದ ಮುಟ್ಟ ಬರೋದಿತ್ತು ಮಾರ್ರೆ. ಇತ್ತೆ ಜನಪದ ಬರ್ಬೋದು. ಪ್ರಸಾದನೆ ಪೋಯರೇ ಪ್ರಸಾದನ್ ಉಳ್ಳರ. ನೀವು ಸುರತ್ ಕಲಾ PNG ಅವರೇ, ನೀವು ತುಂಬ ಚಿಕ್ಕ ಹುಡುಗವ PNG? ಇರೇಗ ನೆಟ್ ಪೋಪುನ ಇಜ್ಜಕ್ಕ ನೆಟ್ ಪೋಪುನ್ ಬಕ ನೆಟ್ ಪೋ ಅಂದೆ 5G ಅಂಕಲ್ನ ನೆಟ್ ಪೋಪುನ್ ಬಕ ನೆಟ್ ಪೋ ಅಂದೆ 5G ಎಂದು. ಅಯ್ಯೋ ನಾವಿಲ್ಲಿ ಶುಂಠಿ ಬೆಳೀತಾ ಇದ್ದೇವಾ? ನೀವು ಶುಂಠಿ ಅವರ ಹತ್ರ ಕೇಳಿ ಹೋಗಿ. ಓ 19 ಆದ್ರೆ ನೀವು ಆಂಟಿ ಅಂತ ಕರೆಯುವುದ? ನನ್ನನ್ನು ಅಕ್ಕ ಅಂತ ಕರಿಬೇಕು. ಅವಳು ಬರದಂದು ಅವು ಬರಂದು ಬರ್ಪುಣು ದಾನೆ ಬರಂದೆ. ನವ್ವಾಲೆ ಬಂತಪ್ಪ ನವ್ವಾಲೆ ಸೋಗಿಯ ಬಣ್ಣದ ನವ್ವಾಲೆ. ನಮಗೆಲ್ಲ ಹಾಡು ಬರ್ತದೆಯಾ? ಆದ್ರೆ ಈಗ ನೆನಪು ಬರುದಿಲ್ಲ. ತುಂಬಾ ಜನಪದವೆಲ್ಲ ತುಂಬಾ ಬರ್ತದೆ, ಆದ್ರೆ ಈಗ ನೆನಪು ಬರುದಿಲ್ಲ. ಅದುವೇ ಕಷ್ಟ ಆಗುದಲ್ಲ. ವಿಶಾಲ ಭಾರತ ದಿವ್ಯ ಭವ್ಯ ಭಾರತ ಸಂಸ್ಕೃತಿಯ ಮೆರೆಯು ಭಾರತ. ನೋಡಿ ಇದು ದೇಶಭಕ್ತಿಗಿದೆ, ಇದು ಕೂಡ ಬರ್ತದೆ. ಮತ್ತೆ ಹಿಂದಿಯಲ್ಲಿ ಕೂಡ ಬರ್ತದೆ. ಯಾರೇ ನೀನು ರೋಜಾ ಹೂವೆ, ಯಾರೇ ನೀನು ಮಲ್ಲಿಗೆ ಹೂವೆ, ಏಳೆ ಹೋ ಚೆಲುವಿನ ಹೂವೆ. ಯಾರೇ ನೀನು ದಾದ ಬರ್ಪುನ್ ಮಾರ್ರೆದ. ಅನಿಲ್ ಅವ್ರು ಬಂದ್ರು. ಹಾಯ್ ಅನಿಲ್ ಅವರೇ, ಲೈಕ್ ಕೊಡಿ ಆಯ್ತಾ. ಗುಲಾಬಿ ಹೂವೆ ಅಂತ ಹೇಳ್ತಿದ್ರೆ. ಹೇಮಂತ್ ಅಕ್ಕ ಯಾವು ನಿದ್ರೆ ಬರ್ಪುಣ್ ಜೆಪ್ಲಿ ನಿದ್ರೆ ಬರ್ಪುಣ ಜೆಪ್ಲಿ.
ಇತ್ತ ಇಲ್ಲನೇ ಬೈದಾರ ಹೇಮಂತ್ ನಿದ್ರೆ ಬರ್ಪುಣ್ಗೆ. ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ ರಾಜೀವ ನೇತ್ರನಿಗೆ ರಮಣೀಯಲಾಲಿ. ಜಪ್ಪುನ ಕ್ಲೇಪುರವ್ ಸಾಂಗ್. ಬೊಕ್ಕ ಗುಜರಾತ್ಗೆ ಹೋಗಿಲ್ವಾ ಅಕ್ಕ? ಒಂದು ಏರು PNG ಯಾರ್ರೀ PNG ಗುಜರಾತ್ಗೆ ಹೋಗಿಲ್ವಾ ಅಕ್ಕ ಪನ್ಪಿನಿ ಏರೊಂದು ಗುರ್ತುಂಡೆನ್ನ ಯಾನು ನೀಲಿ ಕೊಡ್ತೆ ಏರ್ ಪಲ್ಲೆಂದು PNG ಯಾರದು ಆಪುಂಡು ಏಪಲ ಯಾನ್ ಇಲ್ಲಗ ಪೋಪುನು ಒರ್ಮರಿ ಕಂದ ಯಾರಿ ಅದು ಗುಜರಾತಿಗೆ ಹೋಗಿಲ್ಲ ನಾನೊಂದು ತೀರ ನೀನೊಂದು ತೀರ. ಸಾನಿವಾರ ಎಷ್ಟೊಂದು ಪದ್ಯ ಗೊತ್ತುಂಟು ಸಾನಿವಾರಿಗೆ. ನಾನೊಂದು ತೀರ ನೀನೊಂದು ತೀರ ಮನಸ್ಸು ಮನಸ್ಸು ದೂರ ಪ್ರೀತಿ ಹೃದಯ ಭಾರ. ಚೂರು ತುಳು ಬರುತ್ತೆ ಅಕ್ಕ. ಹೌದಾ? ಯಾರು ನೀವಂತ ಹೇಳಿ ಒಮ್ಮೆ ನನಗೆ. PNG ಯಾರಿದು? PNG ಏರಪ್ಪ PNG ದಾರು ಏತ್ ಬಾರ ಅಕ್ಕ ಓ ಬಾರ ಮುಟ್ಟದ ಬಾರನ PNG ಯಾರು ನೀವು ಹೇಳಿ ಅಂತೆ ನನಗೆ ಒಮ್ಮೆ. ಎಂಕ ಗೊತ್ತಜ್ಜಿ ಹಿರೇಗೆ ದಾದ ಗೊತ್ತು ಹೇಮಂತ್ ಹಿರೇ ದಾದ ಗೊತ್ತು ಪಲ್ಲೆ ಅವು ಫಸ್ಟ್ ಅಕ್ಕಳ ಚಾನಲ್ ತೂದುವಲ್ಲೆ ಅವು PNG ಏರಿಂದ ಪ್ರೀತಿ ಹೃದಯ ಭಾರ. ಹೌದೌದೌದು ಭಾರ ಅದು ಪದ್ಯವಾ PNG ಅವರೇ ಪದ್ಯ ಅದು. ಏಕೋ ಏನೋ ಮನದಲ್ಲಿ ಅವು ಯಾಕೋ ಏನೋ ಈ ನನ್ನ ಮನಸ್ಸು ಯಾಕೋ ಏನೋ ಈ ನನ್ನ ಮನಸ್ಸು ಉಯ್ಯಾಲೆಯಾಗಿ ತೂಗಿದೆ. ಅವು ಅವೇ ಎಂಕಲೆ ಕೊಟ್ಟು ಕ್ಯಾಟ್ರಿಂಗ್ ಇಲ್ವಾ ಅಕ್ಕ? ಒಂದು ಏರು PNG ಕ್ಯಾಟ್ರಿಂಗ್ ಇಲ್ವಾ ಕೇಳ್ತಾ ಇದ್ದಾರೆ. ಯಾರ್ರೀ ನೀವು PNG ಅವರೇ? ಪುದರ್ ಪಲ್ಲೆ ತುಕ PNG ಬಾರಿ ಗುರ್ತುಂಡ ಹೆಂಗಲ್ಲ PNG ಪುದರ್ ಪಲ್ಲೆ ಹೆಸರು ಹೇಳಿ PNG ಅವರೇ. ಕ್ಯಾಟ್ರಿಂಗ್ ಇಲ್ಲ ಈಗ ಸೀಸನ್ ಆಯ್ತಲ್ಲ ಕ್ಯಾಟ್ರಿಂಗ್ದು. ಇರನ ಗುರ್ತದ ಅವ ಎನ್ನ ಗುರ್ತದ ಅಂದು ಎಂಕೆ ಗೊತ್ತಾಪುಜಿ ಹೇಮಂತ್ ಎನ್ನ ಗುರ್ತದಂದು ಎಂಕೆ ಗೊತ್ತಾಪುಜಿ ಏರಂದು ಆಂಟಿಲ ಪನ್ಪುಂಡು ಏರಪ್ಪ ಹೆಂಗ್ ಗೊತ್ತಾಪ PNG ಏರು. ನೀವೇ ಮೊನ್ನೆ ಹೇಳಿದ್ದು ಅಲ್ವಾ ನಾನು ಕ್ಯಾಟ್ರಿಂಗ್ ಉಂಟು ಅಂತ. ಅಯ್ಯೋ ನೀವು ಯಾರಂತ ನನಗೆ ಗೊತ್ತಿಲ್ಲ ಮಾರ್ರೆ. ಯಾರು ನೀವು ಇವತ್ತು ಹೆಸರು ಚೇಂಜ್ ಮಾಡಿ ಬಂದಿದ್ದೀರಲ್ಲ, ನೀವು ಯಾರಂತ ಗೊತ್ತಾಗುದಿಲ್ಲ ನನಗೆ. ಓಕೆ ಬಾಯ್ ಸಿಸ್ಟರ್. ಥ್ಯಾಂಕ್ ಯು ನವೀನ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಪಿನ್ ತೆಗಿಬೇಕಾ ನವೀನ್ ಅವರು? ಓಕೆ ಬಾಯ್ ಸಿಸ್ಟರ್. ಪರಬೆನಾ ಅಂದು ಏರು ಪರಬಿ ಇಲ್ಲಕ್ಕ ಅದೇ ನೇಮು. ಎಂತ ಅದೇ ನೇಮು ನನಗೆ ಗೊತ್ತಾಗೋದಿಲ್ಲವ. ನೀವು ನನ್ನ ಲೈವಿಗೆ ಇದು ಫಸ್ಟ್ ಬಂದದ್ದು. ಆದರೂ ನಿಮ್ಮದ್ರಲ್ಲಿ ಇದು ಉಂಟು, ಯಾವುದು ಗೊತ್ತುಂಟಾ? ಬ್ಲೂ ಉಂಟು, ನೀಲಿ ಉಂಟು. ನೀವು ಯಾರಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ದು ಹೆಸರು ಬೇರೆ ಏನಾ ಇರ್ಬೋದು ಅಂತ ನನ್ನ ಅನಿಸಿಕೆ. ಓಕೆ ಬಾಯ್ ಸಿಸ್ಟರ್. ಥ್ಯಾಂಕ್ ಯು ನವೀನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಪಿನ್ ತೆಗಿಬೇಕಾ? ಗಿಫ್ಟ್ ಪಿನ್ ID ಫ್ರೆಂಡ್ಸ್. ಪಿನ್ ಐಡಿಗೆ ಗಿಫ್ಟ್ ಕೊಡಿ ಆಯ್ತಾ, ಮತ್ತೆ ನಾನು ಹೋಗುವಾಗ ತೆಗಿತೇನೆ. ಆತಲಕ್ಕಿ ಇಲ್ಲೇ ಜೋಕುಲ್ಲಕ್ಕ ಈ ಚಕ್ಕಿಲ ಕುಳ್ಳ ಯಾಕೆ ಓಡೆ ಹೋದು ನಂದು. ಹಾಯ್ ಬತ್ತೆ ಅನು. ಓಕೆ ತಮ್ಮನ ತಮ್ ನಮ್ ಎನ್ನಿ ಮನಸ್ಸು ಮಿಡಿಯುತ್ತಿರಿ ಹೋ ಸೋತಿದೆ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಗಲ್ 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 ತಾಳಕ್ಕಿ ಎನ್ನೆದೆಯ ವೀಣೆ ತನ್ನಂತೆ ತಾನೆ ತಮ್ ನಮ್ ಎಂದಿದೆ. ಅಕ್ಕ ತುಳು ಭಾಷೆ ಕಲಿಸಿ. ಕಿರಣ್ ಲೈಕ್ ಕೊಟ್ಟಿದ್ದೇನೆ ಅಕ್ಕ. ಓಕೆ ಥ್ಯಾಂಕ್ ಯು.
ಲೈಕ್ ಕೊಟ್ಟಿದ್ದೇನೆ ಅಕ್ಕ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಏರಿಂದ ಮಾತ್ರ ಹೆಂಗೆ ಗೊತ್ತಾಯ್ತು ನನ್ನ PNG ಏರಿಂದೇ ಗೊತ್ತಾಯ್ತು ಇಂಕ. ಸಾನ್ವಿ ಸೂಪರ್ ಅಂತ ಹೇಳ್ತಾ ಇದ್ರೆ. ಎಲ್ಲೆಲ್ಲಿ ನಾ ನೋಡಲಿ ನಿನ್ನದಿ, ಎಲ್ಲೆಲ್ಲಿ ನಾ ನೋಡಲಿ ನಿನ್ನದೇ ಚಿಲಿಪಿಲಿ, ಕಣ್ಣು ಮುಚ್ಚಿಯೂ ಬೆಳಕಿದೆ, ಹೆಜ್ಜೆ ಇರದೆ ಹಾರಿದೆ ನನ್ನ ಒಳಗೀಗ, ನಾನೀಗ ಏನಾದೆನಾ. ವಾಯ್ಸೇ ಬರುದಿಲ್ಲವಾ? ನಿಮ್ಮ ಸಣ್ಣ ಮಗು 3ನೇ ಕ್ಲಾಸ್ ಅಕ್ಕ. ಓ ಮೈ ಗಾಡ್, ಇದು ಯಾರಪ್ಪ? ನನಗೆ ಗೊತ್ತಾಗೋದಿಲ್ಲ ಇದು PNG ಅಂದರೆ. PNG ಸಾನ್ವಿ ಸಿಸ್, PNG ಅಂದರೆ ಅವರ ಚಾನಲಲ್ಲಿ ಯಾವ ವಿಡಿಯೋ ಉಂಟು ನೋಡಿ ಬನ್ನಿ. ಓಯ್ ಅಕ್ಕ ಈರು ಎನ್ನ ಮದಿಮೆಡು ಬರೋಡಾವೆ ಸಾಂಗ್ ಪನರೆ. ಓ ಏಪ್ಪ ಮದಿಮೆ? ದುರ್ಗಾಪ್ರಸಾದ್ ಮದಿಮೆಯಪ್ಪ. ಸೂಪರ್ ಪಾನದಲ್ಲಿ ಸುಮಾ ಬರ್ತಾ ಇದ್ರಲ್ಲ ಅಕ್ಕ, ಅವರು ಇವಾಗ ಬರಲ್ವಾ? ಸುಮಾ ಸಿಸ್ಸ ಬರ್ತಾರೆ. ನೀವು ಯಾರಂತ ಗೊತ್ತಾಗಲಿಲ್ಲ. ಅವರು ಬರ್ತಾರೆ, ಅವರಿಗೆ ಸ್ಕೂಲಿಗೆ ಹೋಗ್ತಾರಲ್ಲ ಅವರು, ಹಾಗೆ ಬರುವಾಗ ಲೇಟ್ ಆದರೆ ಬರುವುದಿಲ್ಲ, ಅವರಿಗೆ ಮತ್ತೆ ಕೆಲಸ ಉಂಟಲ್ಲ. ಯಾವ ಸಾಂಗ್ಗೆ ಹೇಮಂತ್ ಯಾವ ನನ ಯಾವ ಬೇತೆ ಅದೆಲ್ಲ ಪಾತಿರ್ಲೆ. ಓಕೆ ಓಕೆ, ಸಾಂಗ್ ಯಾವ್ಗೆ ಸಾನ್ವಿ? ಸಾಂಗ್ ಯಾವ್ಗೆ? ಆಗಸ್ಟ್ ಮದಿಮೆ ಅಂದೆ. ಓಕೆ ಓಕೆ, 101 ನೆನಪು ಹೇಳ್ತೇನೆ ಆಯ್ತಾ ಸಾಮಿ, 1 ನಿಮಿಷ. ಅವಳು ನಿದ್ರೆ ಬರೋ ಸಾಂಗ್ ನಿದ್ರೆ ಬರೋ ಸಾಂಗ್ ನಾನು ಸ್ವಲ್ಪ ದಿನ ಬರಲಿಲ್ಲ, ಮರೆತು ಹೋದ್ರಾ? ಇಲ್ಲಪ್ಪ, ನಾನು ಯಾರನ್ನು ಕೂಡ ಮರೆಯುವುದಿಲ್ಲ PNG ಅವರೇ. ನೀವು ಯಾರಂತ ನನಗೆ ಗೊತ್ತಾಗುದಿಲ್ಲ ಈಗ ಕೂಡ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು. ಆಗಸ್ಟ್ ಮದ್ವೆನ? ಓಕೆ ಓಕೆ, ಬರ್ಕ. ಪ್ರೀತಿ ಸಿಸ್ ಬರಲಿಲ್ಲ ಅಲ್ವಾ ಇವತ್ತು? ಇಲ್ಲ, ಪ್ರೀತಿ ಸಿಸ್ ಇವತ್ತು ಬರಲಿಲ್ಲ. ಪ್ರೀತಿ ಸಿಸ್ ಬರಲಿಲ್ಲ ಅಲ್ಲ. ನೀವು ಯಾರಂತ ನನಗೆ ಗೊತ್ತಾಗುದಿಲ್ಲ ಮಾರ್ರೆ. ಬೆಚ್ಚ ಸಾಂಗ್ ಪಲ್ಲೆ ಮೇಡಮ್, ಬೆಚ್ಚ ಸಾಂಗ್ ಸಾಂಗು ಕಾವಲಿಟ್ಟು ಮಾಡೋಣ ಬೆಚ್ಚ. ದೇವ, ಬೆಚ್ಚ ಸಾಂಗ್ ಗೊತ್ತಿಲ್ಲ. ಕೂಗ ಕೋಳಿಗೆ ಗರಂ ಮಸಾಲೆ, ಮೇಯು ಮೇಕೆಗೆ ಮಿರ್ಚಿ ಮಸಾಲೆ. ಪ್ರೀತಿ ಅಕ್ಕ ಒಟ್ಟಿಗೆ ಒಳ್ಳೆರು ಅಂದ್ ಪ್ರೀತಿ ಅಕ್ಕ ಇಚ್ಚಿರು ಒಂದು ಫಸ್ಟಿಂಗ್ PNG ಪಂಡೆ ಏರು ಇನಿ ಇತ್ತಿರ ಅಂದ್ ಎಕಡೆ ಇತ್ತಿರು ಹೊಸ ಸಾಂಗ್ ಬರ್ಪುಜಿ ಇಂಕೋ ಊಲ ಹೊಸ ಸಾಂಗ್ ಬರ್ಪುಜಿ. ಪರ ಸಾಂಗ್ ಮಾತ್ರ ಬರ್ಪಿನ್ ನನಗೆ. ಅದು ಬರುದಿಲ್ಲ ಸಾನ್ವಿ. ಕುಡಿಯೋದೇ ನನ್ನ ವೀಕ್ನೆಸ್ಸು, ಅದು ಬರುದಿಲ್ಲ. ಓಕೆ, ನಾನೀಗ ಲೈವ್ ಎಂಡ್ ಮಾಡ್ತೇನೆ. ಲೈವ್ಗೆ ಬಂದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅಕ್ಕ ಈರ್ನ ಬಾಲೆ ದಾದ ಮಲ್ಪುನು ಎನ್ನ ಬಾಲಲೆ ಮುಲ್ಗೊಬ್ಬುನು ಎನ್ನ ಬಾಲೆ ಉಂಟದು ಟೇಬಲ್ ಫ್ಯಾನ್ ಅಲ್ಪ ಗೊಬ್ಬೊಂದುಂಟು ಮಲ್ ಮುಜೆ ಗ್ಲಾಸ್ ಬಾಲೆ ಅವು ಎನ್ನ
ರಾಜ್ಕುಮಾರ್ ಒಟ್ಟಿಗೆ ರಾಜ್ಕುಮಾರ್ ಒಟ್ಟಿಗೆ ಇತ್ತಡ ಅಕ್ಕ ಪನದುಲ್ಲೇರು ಅನ್ನಂದು ಹೇಮಂತ್ ಅಲ್ಲಿ ತಿಳ್ತದಲ್ಲಿ ಹೇಮಂತ್ ಲೈವ್ ಲೈವ್ ಅಂತ ಹೇಳ್ತಿದ್ದಾರೆ. ದೂರದ ಊರಿಂದ ಹಮ್ಮಿರ ಬಂದ ಚಡ್ತಾರಿ ಸೀರೆ ತಂದ ಅದರಲ್ಲಿ ಇಟ್ಟವನೇ ಈ ನನ್ನ ಮನಸ ಜೋಪಾನ ಜಾಣೆ ಎಂದ ಅಷ್ಟೇ ಬರೋದು. ಓಕೆ ಬಾಯ್ ಆಲ್. ಲೈವಿಗೆ ಬಂದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ. ಹಾಗೆ ಒಬ್ಬೊಬ್ಬರ ಹೆಸರು ಹೇಳುವುದಿಲ್ಲ ಈಗ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಬಂದು ಸಪೋರ್ಟ್ ಮಾಡಿ ಲೈವಿಗೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ದುರ್ಗಾಪ್ರಸಾದ್ ಅವರೇ, ಸಾನ್ವಿ ಅವರೇ, ಮತ್ತೆ ಯಾರೆಲ್ಲ ಇದ್ರೆ ಹೇಮಂತ್ ಥ್ಯಾಂಕ್ ಯು ಸೋ ಮಚ್. ರಂಜಿತ್ ಥ್ಯಾಂಕ್ ಯು ಸೋ ಮಚ್. ನನಯಪ್ಪ ಲೈವ್ ಪಲ್ಲೆ ಮೇಡಮ್ ಎಲ್ಲ ಕಾಣೆ ಎನ್ಮಾಂಟೆಗೆ ಅವೇ ಎಲ್ಲ ಕಾಣೆ ಎನ್ಮಾಂಟೆಗೆ ಲೈವ್ ಉಂಟು ಬಲೆ ಮಾತಿರ್ಲ. ಸಾನ್ವಿ ಬಾಯ್, ದುರ್ಗಾಪ್ರಸಾದ್ ಅವರೇ ಬಾಯ್, ಹೇಮಂತ್ ಬಾಯ್, ಮತ್ತೆ ಯಾರು ನವೀನ್ ಅವರೇ ಬಾಯ್, ಎಲ್ಲರಿಗೂ ಕೂಡ ಬಾಯ್ ಅಂತ ಹೇಳ್ತಾ. ರಂಜಿತ್ ಮಲ್ಲಿಕಾ ತುಂಬ ಮಂದಿ ಬಂದಿದ್ರು ಇವತ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಓಕೆ ಬಾಯ್ 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 ಮೇಡಮ್ ಬಾಯ್ ಬಾಯ್. ಓಕೆ ಬಾಯ್ ಬಾಯ್. ಈರು ಪೋಪು ನಮ್ಮ ರಂದಿ ಪೋಪಿನಿ ಈರು ಮಗನಾಗ ಬಗ ವಾ ಬಗನಾಗ ಹೇಮಂತ್ ಬಗನಾಗ ಹೆಂಚಿನ ಮಲ್ಪರ ಮೆಸೇಜ್ ಪಾಡ್ಲೆ ಮೆಸೇಜ್ ಬರ್ಪುಣೆ ಆನ್ ಮನ್ನಾಗ ಲೈವ್ದ ಮೆಸೇಜ್ ಬರ್ಪುಣು ಈರು ಸಬ್ಬಾತರತೆ ಸಬ್ಬಾತನ ಬರ್ಪುಣು ನಾನು ಮಲ್ಲ ಏಸ ಬರ್ರೆ ಉಂಡಿ ಅಕ್ಕ ಅಂದಿಯೇ ಜೋಕುಲು ನಾನು ಆಟೀಲಿ ಪುರ ಉಂಡನ ನುಪ್ಪು ಕಜಿಪುರ ಉಂಡನ ಇದಕ್ಕೋಸ್ಕರ ಪೋಪ್ಯಾನ್ ಎಲ್ಲ ತಿಕ್ಕಗ ನೀರು ಬನ್ನಾಗ ಮೆಸೇಜ್ ಪಾಡ್ಲೆ. ಯಾನ್ ಲೈವ್ಗೆ ಬತ್ತಿಪೇಡಿಗೆ ಮೆಸೇಜ್ ಬರ್ಪುಡು ಶ್ರೀದುರ್ಗ ತುಳು ಚಾನಲ್ ಈಸ್ ಲೈವ್ ಒಂದು ಅವೇ ಅಪ್ಪಗ ಬಲೆ ಎಣ್ಮಾಂಟೆ ಬರ್ಪೇನ್ ಎಣ್ಮಾಂಟೆ ಲೈವ್ ಸ್ಟಾರ್ಟ್ ಆಪುಂಡು. ಓಕೆ ಥ್ಯಾಂಕ್ ಯು ಸೋ ಮಚ್. ಮಾತಿರ್ಗಳ ಲೈವ್ಗೆ ಬತ್ತು ಸಪೋರ್ಟ್ ಮಂದಿರ ಮಾತಿರ್ಗಳ ಮೈಸಾಸುರನೆಲ್ಲ ಕಾಡೆ ಬರ್ರೆ ಅನ್ಕ ಅವೇ ಇತ್ತಂಗೆ ಪೊರ್ತ ಆಪುಂಡು. ಕಿರಣ್ ಎಂಡ ಕೋಪ ಬಾರ್ದು ಪೋತೇರು ಮೂಲು ಕಿರಣ್ಗೆ ಆಜಿ ದಿನ ಪನಿಷ್ಮೆಂಟ್ ಈಗ ಕಿರಣ್ ಪಾತಿರುಜೇರು ಕೋಡೆ ಲೈವ್ ಬೇಗ ಎಂಡ್ ಮಲ್ತೀನಿ ಕಂಚನಿಕುಲು ಎಲ್ಲ ಬೇಜಾರು ಮಲ್ಪಚ್ಚಿ ಎಲ್ಲ ಕಾಡೆ ಬರ್ಪೆ ಮೈಸಾಸುರೆ ಪೂರ ಬರ್ರೆ ಕಾಡೆ ಹೆಣ್ಮಾಂಟೆ ಮಾತ ಬರಡಿದೆ. ಓಕೆ ಬಾಯ್ ಮಾತಿಲ್ಲ. ಥ್ಯಾಂಕ್ ಯು ಸೋ ಮಚ್. ರಂಜಿತ್ ಓನೆಲ್ಲ ಗೊತ್ತು ಜೊತೆ ಓ ದೇವರೇ ಬೇಜಾರು ಮಲ್ಪಚ್ಚಿ ಎಲ್ಲ ಬಾಯ್.